ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ರೋಹನ್ ಕಾರ್ಪೊರೇಷನ್, ಸಹ ಪ್ರಾಯೋಜಕರು ಫಾದರ್ ಮುಲ್ಲರ್ಸ್ ಚಾರಿಟೇಬಲ್ ಟ್ರಸ್ಟ್, ಎಸ್ಡಿಎಂ ಕಾಲೇಜು ಉಜಿರೆ, ವಿಕೆ ಫರ್ನಿಚರ್ ಅಂಡ್ ಎಲೆಕ್ಟ್ರಾನಿಕ್ಸ್. ವಿಫೋರ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ತಾರನಾಥ್ ಗಟ್ಟಿ ಕಾಪಿಕಾಡ್. ನಾವು ಇವತ್ತು ಮಾತನಾಡ್ತಿರುವ ವಿಚಾರ ಏನಿದು ಟೂಲ್ ಕಿಟ್ ವಿವಾದ, ಯಾಕೆ ದಿಶಾ ರವಿಯನ್ನು ಅರೆಸ್ಟ್ ಮಾಡಿದ್ದು ಅಂತ. ಈ ವಿಚಾರವಾಗಿ ಇವತ್ತು ದೇಶದಾದ್ಯಂತ ಮತ್ತು ಜಗತ್ತಿನೆಲ್ಲೆಡೆಯಿಂದಲೂ ವಿವಿಧ ರೀತಿಯ ಸಾಮಾಜಿಕ ಹೋರಾಟಗಾರರು ಅಥವಾ ಪರಿಸರ ಕಾರ್ಯಕರ್ತರು ಇವತ್ತು ಪ್ರಶ್ನೆ ಮಾಡ್ತಾ ಇದ್ದಾರೆ. ಮತ್ತು ಇದೊಂದು ವಿಚಾರವಾಗಿ ಇಡೀ ಜಗತ್ತಿನಲ್ಲೇ ಭಾರತದಲ್ಲಿ ನಡೀತಾ ಇರುವಂಥ ರೈತ ಹೋರಾಟಕ್ಕೆ ಅದೊಂದು ಬೇರೆ ಬೇರೆ ಆಯಾಮಗಳನ್ನು ಕೊಡ್ತಾ ಹೋಗ್ತಾ ಉಂಟು. ಸೊ ಇವತ್ತಿನ ಕಳೆದ 2-3 ದಿವಸಗಳ ಬೆಳವಣಿಗೆ ಇರಬಹುದು, ಅಥವಾ ಈ ಮೊದಲು ಅಮೆರಿಕದ ಪಾಪ್ ಗಾಯಕಿ ರೆಹನ್ನಾ ಮಾಡಿದಂಥ ಟ್ವೀಟ್ ಇರಬಹುದು. ಸೊ ನಂತರದ ದಿನಗಳಲ್ಲಂತೂ ಇಡೀ ಒಂದು ಭಾರತದ ರೈತ ಚಳವಳಿ ಅದೊಂದು ಹೊಸ ಆಯಾಮವನ್ನೇ ಪಡೆದಿದೆ, ಅಥವಾ ಒಂದು ಹೊಸ ರೀತಿಯಲ್ಲಿ ಅದಕ್ಕೊಂದು ಪ್ರಚಾರ ಅಥವಾ ಅದರ ಬಗ್ಗೆ ಒಂದು ಕಾಳಜಿ ದೇಶ ವಿದೇಶಗಳಲ್ಲಿ ಮೂಡ್ತಾ ಉಂಟು. ಈ ಎಲ್ಲದರ ನಡುವೆ ಸಾಮಾಜಿಕ ಕಾರ್ಯಕರ್ತೆ ಮತ್ತು ಬಹುಮುಖ್ಯವಾಗಿ ಪರಿಸರ ಕಾರ್ಯಕರ್ತೆ ನಮ್ಮ ಕರ್ನಾಟಕದವರು ದಿಶಾ ರವಿ ಅನ್ನುವ ಹೆಣ್ಮಗಳು, 21 ವರ್ಷದ ಹೆಣ್ಮಗಳು. ಸೊ ಅವಳನ್ನು ಮೊನ್ನೆ ಶನಿವಾರದಂದು ಅರೆಸ್ಟ್ ಮಾಡ್ತಾರೆ. ಆಮೇಲೆ ನೇರವಾಗಿ ದಿಲ್ಲಿಗೆ ಕರ್ಕೊಂಡೋಗಿ ನ್ಯಾಯಾಧೀಶರ ಮುಂದೆ ಅದು ಭಾನುವಾರ ದಿವಸ ಹಾಜರುಪಡಿಸ್ತಾರೆ. ಅಲ್ಲಿ ನ್ಯಾಯಾಧೀಶರು ಆಕೆಗೆ 5 ದಿವಸಗಳ ಪೊಲೀಸ್ ಕಸ್ಟಡಿಯನ್ನು ವಿಧಿಸ್ತಾರೆ. ಸೊ ಇಂಥ ಸಂದರ್ಭದಲ್ಲಿ ಆ ನಂತರದ ಬೆಳವಣಿಗೆಗಳು, ಯಾಕೆ ಈ ಒಂದು ದಿಶಾ ರವಿಯನ್ನು ಅರೆಸ್ಟ್ ಮಾಡಿದರು, ಯಾರು ಈ ದಿಶಾ ರವಿ, ಆಕೆ ಮಾಡ್ತಾ ಇದ್ದ ಕೆಲಸಗಳು, ಆಕೆ ಚಟುವಟಿಕೆಗಳು ಏನು ಇತ್ಯಾದಿಗೆಲ್ಲ ಭಾರಿ ದೊಡ್ಡ ಮಟ್ಟದಲ್ಲಿ ಚರ್ಚೆಗಳು ನಡೀತಾ ಇತ್ತು. ಈ ನಡುವೆ ದಿಶಾ ರವಿ ಆಕೆ ಪರಿಸರ ಕಾರ್ಯಕರ್ತೆ ಅನ್ನೋದು ಆ ನಂತರದ ಬೆಳವಣಿಗೆಯಲ್ಲಿ ಎಲ್ಲ ಅದು ಸಾಮಾಜಿಕ ಜಾಲತಾಣ ಇರ್ಬೋದು ಅಥವಾ ಪತ್ರಿಕೆ ಅಥವಾ TV ಮಾಧ್ಯಮಗಳಲ್ಲಿ ಕೇಳಿ ಬಂದಿದೆ. ಸೊ ಈಗಾಗಲೇ ನಾವು ಈ ವಿಚಾರವಾಗಿ ಈ ಒಂದು ಚರ್ಚೆಯನ್ನು ಮಾಡುವಂಥ ಸಂದರ್ಭದಲ್ಲಿ, ಯಾಕಂತ ಹೇಳಿದ್ರೆ ಇದು ಬಹುಮುಖ್ಯವಾಗಿ ರೈತ ಹೋರಾಟ ಅಥವಾ ರೈತ ಚಳವಳಿಯ ಹಿನ್ನೆಲೆಯಲ್ಲಿ ನಡೆದಂಥ ಒಟ್ಟು ಬೆಳವಣಿಗೆಗಳು. ಸೊ ಈ ವಿಚಾರವನ್ನು ನಾವು ಇವತ್ತು ಚರ್ಚೆ ಮಾಡುವ ಸಂದರ್ಭದಲ್ಲಿ ನಮ್ಮ ಜೊತೆಗೆ ಇಬ್ಬರು ರೈತ ಮುಖಂಡರಿದ್ದಾರೆ, ಓಸ್ವಾಲ್ಡ್ ಪ್ರಕಾಶ್ ಫರ್ನಾಂಡಿಸ್ ಅವರು ಮತ್ತು ಪ್ರೇಮನಾಥ್ ಶೆಟ್ಟಿ ಬಾಳ್ತಿಲ್ ಅವರು. ನಾನು ಇಬ್ಬರನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತ ಮಾಡ್ತಾ ಇದ್ದೇನೆ. ಪ್ರೇಮನಾಥ್ ಶೆಟ್ಟಿ ಬಾಳ್ತಿಲ್ ಅವರು ಕರ್ನಾಟಕ ರಾಜ್ಯ ರೈತ ಸಂಘ, ಈ ಒಂದು ಸಂಘಟನೆಯ ದಕ್ಷಿಣ ಕನ್ನಡ ಜಿಲ್ಲಾ ಘಟಕದ ಪ್ರಧಾನ ಕಾರ್ಯದರ್ಶಿಗಳು. ಆಮೇಲೆ ಓಸ್ವಾಲ್ಡ್ ಪ್ರಕಾಶ್ ಫರ್ನಾಂಡಿಸ್ ಅವರು ಕರ್ನಾಟಕ ರಾಜ್ಯ ರೈತ ಸಂಘದ ದಕ್ಷಿಣ ಕನ್ನಡ ಜಿಲ್ಲಾ ಘಟಕದ ಅಧ್ಯಕ್ಷರು, ಮತ್ತೊಬ್ಬರು ಪ್ರಧಾನ ಕಾರ್ಯದರ್ಶಿ. ಸೊ ಇವರಿಬ್ಬರು ಈ ಒಂದು ಸಂದರ್ಭದಲ್ಲಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಗಳಾಗ್ತಾ ಇದ್ದಾರೆ. ಸೊ ನಮಗೆ ಇದಲ್ಲದೆ ಇನ್ನೊಂದಷ್ಟು ಸಾಮಾಜಿಕ ಕಾರ್ಯಕರ್ತರು ಮತ್ತು ಚಿಂತಕರು ನಮ್ಮ ಜೊತೆಗೆ ನೇರವಾಗಿ ಫೋನ್ನಲ್ಲಿ ಕೂಡ ಸಂಪರ್ಕಕ್ಕೆ ಬರಲಿಕ್ಕಿದ್ದಾರೆ. ನಾವು ಈ ವಿಚಾರವನ್ನು ಇಲ್ಲಿ ಮಾತನಾಡುವ ಸಂದರ್ಭದಲ್ಲಿ ಬಹುಮುಖ್ಯವಾಗಿ ಯಾಕಂತ ಹೇಳಿದ್ರೆ ಇವತ್ತು ಟೂಲ್ ಕಿಟ್ ಅನ್ನೋದು ಅದೊಂದು ಭಾರಿ ಒಂದು ಅಪಹಾಸ್ಯದ ಅಥವಾ ಒಂದು ಹಾಸ್ಯದ ಅಥವಾ ಒಂದು ಜೋಕ್ ಮಾಡುವಂಥ ಒಂದು ವಿಚಾರಕ್ಕೆ ಬಂದು ನಿಂತಿದೆ. ಯಾಕಂತ ಹೇಳಿದ್ರೆ ಅದರಲ್ಲಿ ಕೂಡ ಒಂದು ಪ್ರಶ್ನೆ ಉಂಟು. ಬಹುಶಃ ಜನಸಾಮಾನ್ಯರು ಅಥವಾ ಅದೇನು ಟೂಲ್ ಕಿಟ್ ಅಂತ ಹೇಳಿದ್ರೆ ಬಹುಶಃ ಈ ದಿಶಾ ರವಿ ಆಕೆ ಭಾರಿ ಬಂದೂಕುಗಳನ್ನು, ಭಾರಿ ಶಸ್ತ್ರಾಸ್ತ್ರಗಳನ್ನು ಹಿಡಿದುಕೊಂಡು ಹೋಗಿದ್ಲೋ ಅನ್ನುವಂಥ ಒಂದು ಗುಮಾನಿಗಳು ಯಾಕಂದ್ರೆ ಜನಸಾಮಾನ್ಯರಲ್ಲಿ ಹಬ್ಬಿತ್ತು. ಆದರೆ ವಾಸ್ತವದಲ್ಲಿ ಈ ಟೂಲ್ ಕಿಟ್ ಅನ್ನುವುದು ಏನು ಮತ್ತು ಯಾಕೆ ಅನ್ನೋ ವಿಚಾರಕ್ಕೆ ಬಂದಾಗ, ಸಾಮಾನ್ಯವಾಗಿ ಒಂದು ಚಳವಳಿ ಅಥವಾ ಒಂದು ದೊಡ್ಡ ಮಟ್ಟದ ಹೋರಾಟ ಅಥವಾ ಒಂದು ದೊಡ್ಡ ಮಟ್ಟದ ಕಾರ್ಯಕ್ರಮಗಳೇ ಇರಬಹುದು. ಅದನ್ನು ರೂಪುಗೊಳಿಸುವ ಸಂದರ್ಭದಲ್ಲಿ ಅಥವಾ ಅದನ್ನು ಸಿದ್ಧತೆ ಮಾಡುವ ಸಂದರ್ಭದಲ್ಲಿ ಅಥವಾ ಅದನ್ನು ಮುಂದುವರಿಸುವ ಸಂದರ್ಭದಲ್ಲಿ ಒಟ್ಟು ಆ ಒಂದು ಟೀಮ್ನವರು ಎಲ್ಲೆಲ್ಲಿ ಏನೇನು ಯಾವ್ಯಾವ ರೀತಿಯ ಹೋರಾಟ ಅಥವಾ ಕಾರ್ಯಕ್ರಮದ ಪ್ರಕ್ರಿಯೆಗಳು ನಡೀಬೇಕು ಅನ್ನೋ ಬಗ್ಗೆ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡಿರ್ತಾರೆ. ಮತ್ತು ಇವತ್ತು ಪ್ರೇಮನಾಥ್ ಶೆಟ್ಟಿ ಅವರೇ, ಓಸ್ವಾಲ್ಡ್ ಅವರೇ, ಎಲ್ಲವೂ ಬಹುತೇಕ ನಮ್ಮ ಕಾರ್ಯಕ್ರಮಗಳು ಅಥವಾ ವಿಚಾರಗಳು ಅಥವಾ ನಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಳ್ಳುವಂಥದ್ದೆಲ್ಲೂ ಸಾಮಾಜಿಕ ಜಾಲತಾಣಗಳಲ್ಲೇ ನಡೀತಾ ಇದೆ. ಸೊ ಈ ಸಂದರ್ಭದಲ್ಲಿ ಕೂಡ ಈ ಹೋರಾಟಗಾರರು ನಮ್ಮ ಚಳವಳಿ ಯಾವ ರೀತಿ ಇರಬೇಕು, ಎಲ್ಲೆಲ್ಲಿ ಇರಬೇಕು, ಯಾರ್ಯಾರು ಅದಕ್ಕೆ ಸ್ಪಂದಿಸಬೇಕು, ಯಾರ್ದು ಬೆಂಬಲ ಪಡಿಬೇಕು, ಬೆಂಬಲ ಪಡೆದ ನಂತರ ಬೆಂಬಲ ಪಡೆದವರು ಅದಕ್ಕೆ ಯಾವ ರೀತಿ ಅವರು ಪ್ರತಿಸ್ಪಂದಿಸಬೇಕು ಅನ್ನುವ ವಿಚಾರವಾಗಿ ಎಲ್ಲ ಒಂದು ನೀಲಿ ನಕಾಶೆಗಳನ್ನು ಮಾಡಿಕೊಂಡಿರ್ತಾರೆ. ಸೊ ಇದನ್ನು ದಿಶಾ ರವಿಯವರು ಹಂಚಿದ್ದು ಅಥವಾ ಅದನ್ನು ಫಾರ್ವರ್ಡ್ ಮಾಡಿದ್ದು ಅಥವಾ ಅದನ್ನು ಎಡಿಟ್ ಮಾಡಿದ್ದು ಅನ್ನುವಂಥ ಒಂದು ಆರೋಪದ ಮೇಲೆ ಇವತ್ತು ಅವರನ್ನು ಅಂದರೆ ಮೊನ್ನೆ ಶನಿವಾರ ಅರೆಸ್ಟ್ ಮಾಡಿ ಕೊಂಡೋದ್ರು. ಸೊ ಅದನ್ನೇ ಅಂದರೆ ಅಷ್ಟು ಮಾತ್ರ ಅಲ್ಲ, ಆಕೆ ಮೇಲೆ ದೇಶದ್ರೋಹದ ಪ್ರಕರಣಗಳು ಒಂದು, ಆಮೇಲೆ ಇಡೀ ಒಂದು ಚಳವಳಿಯಲ್ಲಿ ವಿದೇಶಿಯರು ಭಾಗಿಯಾಗಲಿಕ್ಕೆ ಷಡ್ಯಂತ್ರ ರೂಪಿಸಿದ್ದಾರೆ ಅನ್ನುವಂಥದ್ದು 2ನೇ ವಿಚಾರ. ಸೊ ಅಂದರೆ ಬಹುಮುಖ್ಯವಾಗಿ ದೇಶದ್ರೋಹದ ಪ್ರಕರಣ, ಜೊತೆಗೆ ಚಳವಳಿಯಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ
ಜನರು ಅಥವಾ ಕಾರ್ಯಕರ್ತರು ಭಾಗವಹಿಸಲಿಕ್ಕೆ ಒಂದು ಕಾರ್ಯತಂತ್ರ ಸಂಚು ರೂಪಿಸಿದ್ದಾರೆ ಅನ್ನುವಂಥ ವಿಚಾರಗಳನ್ನೆಲ್ಲ ಮುಂದಿಟ್ಟುಕೊಂಡು ಸರ್ಕಾರ ಆಕೆಯನ್ನು ಅರೆಸ್ಟ್ ಮಾಡಿದೆ. ಈಗ ನಾವು ಈ ಸಂದರ್ಭದಲ್ಲಿ ಮಾತನಾಡಬೇಕಾದ ಓಸ್ವಾಲ್ಡ್ ಅವರೇ, ಈಗ ಈ ರೈತ ಚಳವಳಿಯನ್ನು ಕಟ್ಟಿದವರು ಅಥವಾ ರೂಪಿಸಿದವರು ಈಗಾಗಲೇ ಅದು 20-25 ದಿವಸ ದಾಟಿತ್ತು. ಯಾರೋ ಸಣ್ಣ ಮಟ್ಟದ ಸಾಮಾಜಿಕ ಕಾರ್ಯಕರ್ತರೋ ಅಥವಾ ನಿಮ್ಮಂತ ರೈತ ಸಂಘಟನೆಗಳೋ ಯಾರು ಇದರ ಮೂಲ, ಒಟ್ಟು ಈ ರೈತ ಚಳವಳಿಯ ಮೂಲ ಎಲ್ಲಿ, ಏನು, ಹೇಗೆ ಅಂತ ನೀವು ನೋಡಿ. ಇವತ್ತು 83ನೇ ದಿನಕ್ಕೆ ಕಾಲಿಟ್ಟಿದೆ ರೈತ ಚಳವಳಿ. ಈಗಾಗಲೇ 212 ಜನ ರೈತರು ಸಾವಿಗೀಡಾಗಿದ್ದಾರೆ ಹೋರಾಟದಿಂದ. ಮೊನ್ನೆ ಒಬ್ರು ಏನು ಬಿಜೆಪಿಯ ಒಬ್ಬ ಏನು ಲೀಡರ್ ಒಬ್ಬ ಮಂತ್ರಿ ಹೇಳ್ತಾರೆ, ಇದು ಮನೆಯಲ್ಲಿದ್ರು ಕೂಡ ಅವರು ಸಾವಿಗೀಡಾಗ್ತಿದ್ರು ಅಂತ ಹೇಳ್ತಾರೆ. ಇಷ್ಟು ಒಂದು ಹಗುರವಾಗಿ ಮಾತಾಡ್ತಾರೆ ಇವರು ಚಳವಳಿ ಬಗ್ಗೆ. ಇವತ್ತು ನೋಡಿ, ದೇಶ ಅಂದ್ರೆ ಮೋದಿ ಅಂದ್ರೆ ದೇಶ ಅಲ್ಲ, ಇವತ್ತು ಬಿಜೆಪಿ ಸರ್ಕಾರ ಅಂದ್ರೆ ರಾಷ್ಟ್ರ ಅಲ್ಲ. ಇದು ಈ ದೇಶದಲ್ಲಿ 135 ಕೋಟಿ ಜನರು ಇದ್ದ ಕಾರಣ ಇದು ದೇಶ ಇದೆ, ಒಂದು ಸಂವಿಧಾನ ಇದೆ. ಅಂದ್ರೆ ನೀವು ಹೇಳುವ ಪ್ರಕಾರ ಸರ್ಕಾರ ಅನ್ನೋದು ಯಾವುದೇ ಪಕ್ಷ ಬಹುಮತ ಗೆಲ್ತದೆ, ಸರ್ಕಾರ ಬರುತ್ತೆ, ಸರ್ಕಾರವೇ ದೇಶ ಅಲ್ಲ. ಖಂಡಿತ ಅಲ್ಲ. ಪಕ್ಷನೂ ದೇಶ ಅಲ್ಲ. ಈ ದೇಶದ 130 ಕೋಟಿ ಜನಗಳೇ ಈ ದೇಶ, ಅವರಿಂದಾಗಿ ದೇಶ ಆಗಿದೆ. ಈ ಸಂದರ್ಭದಲ್ಲಿ ನೋಡಿ, ಹಾಗಾಗಿ ಒಂದು ಪಕ್ಷವನ್ನು ಅಥವಾ ಒಂದು ಸರ್ಕಾರವನ್ನು ಟೀಕೆ ಮಾಡಿದ್ರೆ ಅದು ಅಪರಾಧ ಅಲ್ಲ. ಅಪರಾಧ ಖಂಡಿತ ಅಲ್ಲ. ನೋಡಿ, ಸಂವಿಧಾನದಲ್ಲಿ ಹಕ್ಕು ಇದೆ, ಸಂವಿಧಾನದಲ್ಲಿ ಕೂಡ ಒಂದು ಇದಿದೆ, ಕ್ಲಾಸ್ ಇದೆ. ನಮ್ಗೆ ಹೋರಾಟ ಮಾಡುವಂತ ಪ್ರಶ್ನೆ ಏಕವಚನದಲ್ಲಿ ಕೂಡ ಪ್ರಶ್ನೆ ಮಾಡುವಂತ ಅಧಿಕಾರ ನಮ್ಗೆ ಪ್ರಜೆಗಳಿಗಿದೆ. ಯಾಕಂದ್ರೆ ಪ್ರಜೆಗಳು ನಾವು ಪ್ರಭುಗಳು, ಈ ದೇಶದ ಪ್ರಭುಗಳು. ನಾವು ಆಯ್ಕೆ ಮಾಡಿ ಕಳಿಸಿದಂತವ್ರು ಇವರು ಪ್ರಧಾನಮಂತ್ರಿ ಆಗಲಿ, ಪ್ರಧಾನಮಂತ್ರಿಯಿಂದ ಹಿಡಿದು ಒಬ್ಬ ಪಂಚಾಯತ್ ಪಿಯೋನ್ ವರೆಗೆ ನಾವು ಆಯ್ಕೆ ಮಾಡಿ ಕಳಿಸಿದ್ದು. ಇವತ್ತು ಅವ್ರು ನಮ್ಮ ಸೇವಕರವರು. ನಾವು ಏನು ನಮ್ಗೆ ಹಕ್ಕಿಲ್ಲ ಅಂತ ನಮ್ಮ ಹಕ್ಕನ್ನು ಅವರು ಕಸೀಲಿಕ್ಕೆ ಇದು ಪ್ರಜಾಪ್ರಭುತ್ವ ಕಗ್ಗೊಲೆ. ಇದು ಒಂದು ನೋಡಿ, ಒಂದು ಸ್ಟೇಟ್ ಒಂದು ಇದಿದೆ, ಫೆಡರಲ್ ಸಿಸ್ಟಮ್ ಇದೆ ಈ ದೇಶದಲ್ಲಿ. ಪ್ರತಿ ರಾಜ್ಯಗಳಿಗೆ ಸಂಯುಕ್ತ ಒಕ್ಕೂಟ ವ್ಯವಸ್ಥೆ, ರಾಜ್ಯದ್ದೇ ಆದ ಅಧಿಕಾರ ಇದೆ. ಒಬ್ಳು ಆಂಧ್ರ ಪ್ರದೇಶ ಅಥವಾ ಬೇರೆ ಬೇರೆ ಮಹಾರಾಷ್ಟ್ರ ಅಥವಾ ಕೇರಳದಲ್ಲಿ ಒಬ್ರು ಏನು ನಮ್ಗೆ ಈ ರಾಜ್ಯಕ್ಕೆ ಬೇಕಾದ ಏನು ಬೇರೆ ಬೇರೆ ಏನು ಪ್ರಕರಣದಲ್ಲಿ ಆರೋಪಿಗಳಿದ್ರೆ ನೇರ ಅವಾಗ ಏನು ಎತ್ಕೊಂಡು ತರ್ಲಿಕ್ಕೆ ಆಗುದಿಲ್ಲ ಅವರಿಗೆ. ಇವರು ಹೇಗೆ ಏನ್ ಮಾಡಿದ್ದಾರೆ ಇವತ್ತು? ನೀವು ಹೇಳುದು ದಿಶಾ ರವಿಯನ್ನು ನೇರವಾಗಿ ಕರ್ನಾಟಕದಿಂದ ಪೊಲೀಸರು ಎತ್ಕೊಂಡು ಡೆಲ್ಲಿಗೆ ಹೋಗಿದ್ದಾರೆ. ಆತರ ಕಾನೂನೇ ಇಲ್ಲ ಅದು. ಅಂದ್ರೆ ಮೀನ್ಸ್ ಯಾವುದೇ ಒಂದು ರಾಜ್ಯದಲ್ಲಿ ಯಾವುದೇ ಒಂದು ಪ್ರಕರಣ ಒಂದು ಆರೋಪಿಯನ್ನು ಅರೆಸ್ಟ್ ಮಾಡಿದಾಗ ಆತನನ್ನು ಸ್ಥಳೀಯ ಮ್ಯಾಜಿಸ್ಟ್ರೇಟರ್ ಮುಂದೆ ಹಾಜರುಪಡಿಸಿ ಆತನ ಆರೋಗ್ಯ ಸ್ಥಿತಿ ಚೆನ್ನಾಗಿದೆ, ಆತನ ಮನಸ್ಥಿತಿ ಚೆನ್ನಾಗಿದೆ, ಆತನ ಜೊತೆಗೆ ವಕೀಲರು ಇದ್ದಾರೆ. ಪ್ರಪ್ರಥಮರಿಗೆ ಅವರಿಗೆ ಈ ರಾಜ್ಯದಲ್ಲಿ ಇಲ್ಲೇ ಬೆಂಗಳೂರಲ್ಲಿ ಇದ್ಕೊಂಡು ಅವರಿಗೆ ವಿಚಾರಣೆ ಮಾಡ್ಬೇಕಿತ್ತು. ಅದರ ನಂತರ ನೋಟಿಸ್ ಕೊಡ್ಬೇಕು. ಏಕಾಏಕಿಯಾಗಿ ಇವ್ರು ನೋಟಿಸ್ ಕೊಡದೆ ಎತ್ಕೊಂಡು ಹೋಗುದು ಅಂದ್ರೆ ಇದು ಪ್ರಜಾಪ್ರಭುತ್ವ ಕಗ್ಗೊಲೆ ಅಲ್ವಾ? ಇದು ಪ್ರೇಮನಾ ಶೆಟ್ಟಿ ಅವರೇ, ಪ್ರಪ್ರಥಮವಾಗಿ ನಾವು ಇವಾಗ ಏನೋ ಅವಳು ದಿಶಾ ರವಿ ಇದ್ದಾಳೆ, ಅವಳು ನಮ್ಮ ಬೆಂಗಳೂರಿನ ಸ್ಥಳೀಯ ನಮ್ಮ ಕರ್ನಾಟಕದ ಒಂದು ಹೆಣ್ಣುಮಗಳು, ಪರಿಸರ ಕಾರ್ಯಕರ್ತೆ. ಕಾರ್ಮಲ್ ಕಾಲೇಜಲ್ಲಿ ಅವಳ ವಿದ್ಯಾಭ್ಯಾಸ ಮುಗಿಸಿದ್ದಾಳೆ. ಆಮೇಲೆ MBA ಪದವಿದ್ದಾರೆ. ಅವಳು ಪರಿಸರದ ಬಗ್ಗೆ ಅಪಾರ ಕಾಳಜಿ ಉಳ್ಳವಳು. ಅವಳು ಈ ಪರಿಸರದ ಕಾಳಜಿಯಿಂದಲೇ ಇವತ್ತು ಈ ರೈತ ಹೋರಾಟಕ್ಕೆ ಅವಳು ಬೆಂಬಲ ಸೂಚಿಸಿದ್ದಾಳೆ. ಯಾಕಂದ್ರೆ ಇಡೀ ಭೂಮಂಡಲ ಇವತ್ತು ಅಪಾಯದ ಸ್ಥಿತಿಯಲ್ಲಿದೆ. ಈ ಉದ್ಯಮಿಗಳ ಅತೀವವಾದ ಈ ಹಣದ ದುರಾಸೆಯಿಂದಾಗಿ ಅವರು ಈ ಪ್ರಾಕೃತಿಕ ವಿಕೋಪ ಏನಿದೆ ಅದಕ್ಕೆ ಅವರು ಕಾರಣಕರ್ತರಾಗಿದ್ದಾರೆ. ಭೂಮಂಡಲ ಇವತ್ತು ತುಂಬಾ ಆತಂಕದಲ್ಲಿದೆ. ಇಡೀ ವಿಶ್ವಾದ್ಯಂತ ಇವತ್ತು ಹೋರಾಟಗಳು ನಡೀತವೆ. ಈ ಭೂಗರ್ಭದೊಳಗಿಂದ ಈ ಅಕ್ರಮವಾದ ಸಂಪತ್ತನ್ನು ಇವರು ಹಣದಾಸೆಗೆ ದೋಚ್ತಾ ಇದ್ದಾರೆ. ಈ ಪ್ರಕೃತಿಯನ್ನು ಉಳಿಸುವಂತ ನಿಟ್ಟಿನಲ್ಲಿ ಅವರು ಹೋರಾಟ ಮಾಡಿದ್ದಾರೆ. ಅದಕ್ಕೆ ಪೂರಕವಾಗಿ ಇವತ್ತು ಈ ರೈತ 3 ಕಾಯ್ದೆಗಳು ಏನಿದ್ದಾವೆ, ಈ ಕಾರ್ಪೊರೇಟ್ ಫಾರ್ಮಿಂಗ್ ಏನು ಕೇಂದ್ರ ಸರ್ಕಾರ ಅನುಮತಿ ಕೊಟ್ಟಿದೆ, ಇದು ಕೂಡ ಅದರ ಒಂದು ಭಾಗವೇ. ಈ ಕಾರ್ಪೊರೇಟ್ ಕಂಪನಿಗಳು ಅತೀವ ಅವರ ಹಣದ ಆಸೆಗೆ ಇಲ್ಲ ಸಲ್ಲದ ರಾಸಾಯನಿಕಗಳನ್ನು ಈ ಭೂಮಿಗೆ ಹಾಕಿ ಈ ಭೂಮಿಯನ್ನು ಫಲವತ್ತತೆಯನ್ನು ಹಾಳು ಮಾಡಿ ಈ ಭೂಮಿಯನ್ನು ಬರಡು ಮಾಡುವಂತ ಹುನ್ನಾರ ಇದೆ. ಪ್ರಕೃತಿ ಹಾಳಾಗುತ್ತೆ ಅನ್ನುವ ಒಂದು ಕಾಳಜಿಯಿಂದ ಅವಳು ರೈತ ಹೋರಾಟಕ್ಕೆ ಬೆಂಬಲ ಸೂಚಿಸಿದ್ದಾಳೆ. ಆಮೇಲೆ ಟ್ರೋಲ್ ಕಿಟ್ ಅಂದ್ರೆ ಅವಳೇನು ಶಸ್ತ್ರಾಸ್ತ್ರ ತಂದಿಲ್ಲ, ಬಾಂಬುಗಳು ತಂದಿಲ್ಲ. ಆಮೇಲೆ ಈ ದೇಶದ ಗುಪ್ತಚರ ಇಲಾಖೆಯ ಮಾಹಿತಿಯನ್ನು ಎಲ್ಲೂ ಅವಳು ಲೀಕ್ ಮಾಡಿಲ್ಲ. ಅವಳ ಮೇಲೆ ಅಂತ ಅಪವಾದವಿಲ್ಲ. ಅವಳ ಕಾಳಜಿ ಇದ್ದಿದ್ದು ಈ ಭೂಮಂಡಲದ ಕಾಳಜಿಯಿಂದ ಅವಳು ರೈತ ಹೋರಾಟಕ್ಕೆ ಇದು ಮಾಡಿದ್ದಾರೆ. ಇವತ್ತೇನು ಅವಳನ್ನು ನಿನ್ನೆ ಬಂಧಿಸಿದ್ದಾರೆ, ಆ ರೀತಿಗೆ ನಮ್ಮ ರಾಜ್ಯ ಸರ್ಕಾರದ ಗೃಹ ಮಂತ್ರಿಗಳು ಹೇಳ್ತಾರೆ ಅದ್ರಲ್ಲಿ ಪ್ರೋಟೋಕಾಲ್ ಏನು ಚಿಂತೆ ಇಲ್ಲ ನಮ್ಗೆ ಅಂತಾರೆ. ಅದೇ ಇವರಿಗೆ ಕೇಂದ್ರದಲ್ಲಿ ಇನ್ನು ಇವ್ರದಲ್ಲದ ಸರ್ಕಾರ ಇದ್ದಿದ್ರೆ ಇವ್ರು ಏನ್ ಮಾಡ್ತಾ ಇದ್ರು?
ಅದನ್ನ ನಾವು ಇವತ್ತು ಪರಿಗಣಿಸಬೇಕಾಗಿದೆ. ಒಂದು ಇವತ್ತು ವೇಳೆ- ಎರಡೂ ಕಡೆ ಇವರೇ ಸರ್ಕಾರ ಇದ್ದಿದ್ದಕ್ಕೆ ಇವರು ಸಮರ್ಥನೆ ಮಾಡ್ತಾರೆ. ಅದೇ ಪಕ್ಷದಲ್ಲಿ ಅವರು UPA ಸರ್ಕಾರ ಇದ್ದಿದ್ರೆ ಇವತ್ತು ಇದು ದೊಡ್ಡ ಇಶ್ಯೂ ಇವರೇ ಮಾಡ್ತಾ ಇದ್ರು. ಈ ರಾಜ್ಯ ಸರ್ಕಾರ ಇವತ್ತು ಮಾಡ್ತಾ ಇದ್ವು, ಆ ಹೆಣ್ಣು ಮಗಳ ಪರವಾಗಿ ನಿಲ್ತಾ ಇತ್ತು. ಅಲ್ಲ ಇದು ನೋಡಿ, ಇದು ಪಶ್ಚಿಮ ಬಂಗಾಳ ಅಥವಾ ಕೇರಳ ಅಥವಾ ಮಹಾರಾಷ್ಟ್ರದಲ್ಲಿ ಇವತ್ತು ಏನು ದಿಶಾರಾವಿ ಅವರು ಇದ್ದಿದ್ರೆ ಅಷ್ಟು ಸುಲಭವಾಗಿ ಬಿಡ್ತಿರ್ಲಿಲ್ಲ ಇವತ್ತು ಕೊಂಡೋಗ್ಲಿಕ್ಕೆ ಅವರನ್ನು. ಪ್ರಶ್ನೆ ಮಾಡ್ತಾ ಇದ್ರು ಅವರು. ಮತ್ತೆ ಅವರ ಅಲ್ಲಿ ಗೃಹ ಇಲಾಖೆ, ಅಲ್ಲಿ ರಾಜ್ಯದ ಗೃಹ ಸಚಿವರಿಗೆ, ಗೃಹ ಇಲಾಖೆ ಅವರದೇ ಆದ ಅಧಿಕಾರ ಇದೆ. ಇದು ಏನು ಒಕ್ಕೂಟ ವ್ಯವಸ್ಥೆನಲ್ಲಿ ಅಷ್ಟು ಸುಲಭವಾಗಿ ಏನು ಇವರು ನಮ್ಗೆ ಬೇಕಾದವರು ಅಂತ ಎತ್ಕೊಂಡು ಬರ್ಲಿಕ್ಕೆ ಆಗುದಿಲ್ಲ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಇವತ್ತು ದಾವೂದ್ ಇಬ್ರಾಹಿಂ ಯಾಕೆ ಇವರು ಹೇಳ್ಕೊಂಡು ಬರ್ತಾ ಇಲ್ಲ ಪಾಕಿಸ್ತಾನದಿಂದ? ತಾಕತ್ತಿದೆಯಾ ಇವರಿಗೆ? ನೋಡ, ವಿಜಯ್ ಮಲ್ಯ ತಗೋ ಬರ್ಲಿ ಅವ್ರು ಇಂಡಿಯಾಗೆ ಹೋಗಿ ವಿಜಯ್ ಮಲ್ಯ ಅವರು ಎಷ್ಟು ಜನ ವಿಧಿವಿಧಾನಗಳಿದಾವೆ. ಇವರು ಏಕಾಏಕಿ ಬಂದು ಒಂದು ಕರ್ನಾಟಕದ ಹೆಣ್ಣು ಮಗಳನ್ನು ಇವರು ರಾತ್ರೋರಾತ್ರಿ ಬೆಳಗಿನ ಜಾವ ಬಂದು ಎತ್ಕೊಂಡು ಹೋಗ್ತಾರೆ ಅಂದ್ರೆ ಒಂದು ವಿಮಾನ ವ್ಯವಸ್ಥೆ ಒಂದು ಆಡಳಿತ ಮಂಡಳಿ ಕೂಡ ಪ್ರಶ್ನೆ ಮಾಡಿಲ್ಲ. ಅವ್ರಿಗೂ ಅಂತ ನೈತಿಕತೆ ಇಲ್ಲ ಪ್ರಶ್ನೆ ಮಾಡೋದು. ಏಕಾಏಕಿ ಬೆಳಗಿನ ನಸುಕಲ್ಲಿ ಒಂದು ಹೆಣ್ಣು ಮಗಳನ್ನ ಇವರು ಫ್ಲೈಟ್ ಹತ್ಕೊಂಡು ಹೋಗ್ತಾರೆ, ವಿಚಾರಣೆಗೆ ಅಂತ ಕರೆದು ಮೋಸ ಮಾಡಿ ಅವಳನ್ನು ಫ್ಲೈಟ್ ಹತ್ತಾರೆ ಅಂದ್ರೆ ಅಲ್ಲಿ ಕೇಳೋರೇ ಇಲ್ಲ. ಆಗಿದ್ರೆ ಒಂದು ಹೆಣ್ಣು ಮಗಳಿಗೆ ರಕ್ಷಣೆನೇ ಇಲ್ಲ. ಹೌದು ಹೌದು ಹೌದು, ಖಂಡಿತವಾಗಿ. ಬಹುಶಃ ಎಂತ ಅಪಾಯಕರವಾದ ಸನ್ನಿವೇಶ ಅಂತ ಹೇಳಿದ್ರೆ ನಾಳೆ ಯಾರು ಕೂಡ ಬಂದು ಯಾರನ್ನು ಎತ್ತಿಕೊಂಡು ಹೋಗ್ಬೋದು. ಖಂಡಿತ ಇದು ಇದಕ್ಕೆ ಕೇಳುವವರೇ ಇಲ್ಲ. ಎಸ್ ನಾವು ಒಟ್ಟು ಈ ಒಂದು ಪ್ರೊಸೀಜರಲ್ ಏನು ಮಾಡಿದ್ದಾರೆ ಈ ವಿಚಾರವಾಗಿ ಕೂಡ ಮಾತಾಡುವ. ಜೊತೆಗೆ ಒಟ್ಟು ಏನು ಪರಿಸರ ಕಾರ್ಯಕರ್ತರ ಕಾಳಜಿಗಳು, ಜೊತೆಗೆ ರೈತರ ಚಳವಳಿಯ ಕಾಳಜಿ ವಿಚಾರ, ಕೃಷಿ ಮಸೂದೆ ವಿಚಾರ ಕೂಡ ನಾವು ಮಾತಾಡ್ಲಿಕ್ಕೆ ಈ ನಡುವೆ ಒಂದು ಸಣ್ಣ ಬ್ರೇಕ್ ತಗೊಳ್ತಿದ್ವಿ. ಈಗ ಒಂದು ಸಣ್ಣ ಬ್ರೇಕ್. ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ರೋಹನ್ ಕಾರ್ಪೊರೇಷನ್, ಸಹ ಪ್ರಾಯೋಜಕರು ಫಾದರ್ ಮುಲ್ಲರ್ಸ್ ಚಾರಿಟೇಬಲ್ ಟ್ರಸ್ಟ್, SDM ಕಾಲೇಜು ಉಜಿರೆ, VK ಫರ್ನಿಚರ್ ಅಂಡ್ ಎಲೆಕ್ಟ್ರಾನಿಕ್ಸ್. ಎಸ್, ಏನಿದು ಟೂಲ್ ಕಿಟ್ ವಿವಾದ, ಯಾಕೆ ದಿಶಾ ರವಿ ಅರೆಸ್ಟ್, ಈ ವಿಚಾರವಾಗಿ ನಾವು ಇವತ್ತು ಮಾತಾಡ್ತಿದ್ದೇವೆ. ದಿಲ್ಲಿಯಲ್ಲಿ ನಡೀತಾ ಇರುವಂತಹ ಚಾರಿತ್ರಿಕ ರೈತರ ಹೋರಾಟಕ್ಕೆ ಬೆಂಬಲ ವ್ಯಕ್ತಪಡಿಸಿ ನಾವು ಈಗಾಗಲೇ ನೋಡಿದ್ದೇವೆ. ಜಗತ್ತಿನ ಎಲ್ಲ ಕಡೆಯಿಂದಲೂ ಈ ಒಂದು ಹೋರಾಟಕ್ಕೆ ಬೆಂಬಲ ವ್ಯಕ್ತವಾಗಿತ್ತು. ಸೊ ಇಂತಹ ಸಂದರ್ಭದಲ್ಲಿ ನಮ್ಮದೇ ಕರ್ನಾಟಕದ ಹೆಣ್ಮಗಳು ದಿಶಾ ರವಿ ಒಂದು ಏನು ಆಕೆ ಕೂಡ ಈ ಒಂದು ಹೋರಾಟಕ್ಕೆ ಬೆಂಬಲ ವ್ಯಕ್ತಪಡಿಸಿ ತಾನು ಸಾಮಾಜಿಕ ಜಾಲತಾಣದಲ್ಲಿ ಮಾತಾಡಿದ್ಲು. ಜೊತೆಗೆ ಈ ಒಂದು ಹೋರಾಟದ ವಿಚಾರವಾಗಿ ಒಂದು ಹೋರಾಟಗಾರರು ರೂಪಿಸಿಕೊಂಡಂಥ ಒಂದು ಏನು ಟೂಲ್ ಕಿಟ್ ಅಥವಾ ಒಂದು ಮಾಹಿತಿಗಳ ಅಥವಾ ಒಂದು ಹೋರಾಟದ ನೀಲನಕ್ಷೆಗಳ ಬಗ್ಗೆ ಅವರು ಅದನ್ನು ಹಂಚಿಕೆ ಮಾಡಿಕೊಂಡಿದ್ದರು. ಸೊ ಇದನ್ನೇ ಒಂದು ಕಾರಣವಾಗಿಟ್ಕೊಂಡು ಇವತ್ತು ಈ ಒಂದು ಹೆಣ್ಮಗಳನ್ನು ಅರೆಸ್ಟ್ ಮಾಡಿದ್ದಾರೆ. ಮೊನ್ನೆ ಶನಿವಾರ ಅರೆಸ್ಟ್ ಮಾಡಿ ನೇರವಾಗಿ ದಿಲ್ಲಿಗೆ ಕೊಂಡೋಗಿ ಆಕೆಯನ್ನು ಭಾನುವಾರದಂದು ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲಾಯಿತು. ಸೊ ಆ ನಂತರದ ಆ ಬೆಳವಣಿಗೆಯಲ್ಲಿ ಇವತ್ತು ಇಡೀ ಏನು ಆಕೆ ಬಹುಮುಖ್ಯವಾಗಿ ಪರಿಸರ ಕಾರ್ಯಕರ್ತೆ, ಈ ಒಂದು ಆಕೆಯನ್ನು ಅರೆಸ್ಟ್ ಮಾಡಿದ ವಿಚಾರ ಮತ್ತು ಆಕೆಗೆ ಇದ್ದಂಥ ನಂಟುಗಳ ಬಗ್ಗೆ ಒಂದಷ್ಟು ವಾದ ವಿವಾದಗಳು ಪ್ರತಿವಾದಗಳೆಲ್ಲ ನಡೀತಾ ಉಂಟು. ಸೊ ನಾವು ಈ ವಿಚಾರವಾಗಿ ನಾವು ಮಾತನಾಡ್ತಾ ಇದ್ದೇವೆ. ಅದು ಕೂಡ ಬಹುಮುಖ್ಯವಾಗಿ ರೈತ ಮುಖಂಡರುಗಳೇ ನಮ್ಮ ಜೊತೆಗಿದ್ದಾರೆ. ಕರ್ನಾಟಕ ರಾಜ್ಯ ರೈತ ಸಂಘದ ದಕ್ಷಿಣ ಕನ್ನಡ ಜಿಲ್ಲಾ ಘಟಕದ ಅಧ್ಯಕ್ಷರಾಗಿರುವಂಥ ಓಜ್ವಾಲ್ ಪ್ರಕಾಶ್ ಫರ್ನಾಂಡಿಸ್ ಅವರು ಮತ್ತು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾಗಿರುವಂಥ ಪ್ರೇಮನಾಥ್ ಶೆಟ್ಟಿ ಬಾಳ್ತಿಲ್ ಅವರು ನಮ್ಮ ಜೊತೆಗೆ ಇದ್ದಾರೆ. ನಾವು ಈ ಒಂದು ಮಾತುಕತೆಯ ಸಂದರ್ಭದಲ್ಲಿ ನಾವು ಈಗಾಗಲೇ ಮಾತನಾಡಿದೆವು. ಒಂದು ಪರಿಸರ ಕಾರ್ಯಕರ್ತೆಯನ್ನು ಆಕೆ ಪರಿಸರದ ಕಾಳಜಿಯಿಂದ ಈ ಒಂದು ರೈತರ ಹೋರಾಟಕ್ಕೆ ಬೆಂಬಲ ಕೊಟ್ಟಿರ್ತಾರೆ. ಯಾಕೆ ಆಕೆಯನ್ನು ಅರೆಸ್ಟ್ ಮಾಡಿದರು ಮತ್ತು ಆಕೆಯನ್ನು ಅರೆಸ್ಟ್ ಮಾಡಿದ ಪ್ರೊಸೀಜರ್ಗಳು, ವಿಧಿವಿಧಾನಗಳು, ಅದು ನ್ಯಾಯವೇ ಅನ್ನೋ ಬಗ್ಗೆ ನಾವು ಮಾತಾಡ್ತಾ ಇದ್ದೇವೆ. ಇದು ಅದೇ ವಿಷಯವನ್ನು ನಾನು ಮತ್ತೆ ನಿಮ್ಮ ಹತ್ರ ಮುಂದಕ್ಕೆ ತರುವಂಥದ್ದು. ಇಬ್ಬರು ಕೂಡ ಏನು ಹೇಳಲಿಕ್ಕೆ ಬಯಸ್ತೀರಿ ನೀವು? ನೋಡಿ, ದೇಶ ಅಂದರೆ ನೋಡಿ, ನಾನು ಮೊದಲಿಗೆ ಹೇಳಿದೆ, ಕಾರ್ಮಿಕರು, ದಲಿತರು, ಈ ದೇಶದ ರೈತರು, ಮುಖ್ಯವಾಗಿ ಈ ದೇಶದ ಬೆನ್ನೆಲುಬು ರೈತರು. ಇವತ್ತು ಬೆನ್ನೆಲುಬನ್ನು ಮುರಿಯುವಂತ ವಿಚಾರ ಆಗ್ತಾ ಇದೆ. ಎಲ್ಲಿವರೆಗೆ ಅಂದ್ರೆ ಇವತ್ತು ಈ ಚಳವಳಿ ಮಾಡುವಂತ ದೆಹಲಿಯ ಮುಖ್ಯ ರಸ್ತೆಗಳಲ್ಲಿ 4 ರಸ್ತೆಗಳಲ್ಲಿ ಕೂತ್ಕೊಂಡು ರೈತರ ಏನು ಚಳವಳಿಯ ಬೇರುಗಳನ್ನು ಕಟ್ ಮಾಡುವ ಕೆಲಸ ಇದು. ಯಾಕಂದ್ರೆ ನೋಡಿ, ಯಾರೆಲ್ಲ ಈಗ ಸಪೋರ್ಟ್ ಮಾಡ್ತಾರೆ, ಯಾರೆಲ್ಲ ಏನು ಸಾಮಾಜಿಕ ಜಾಲತಾಣಗಳಲ್ಲಿ ಆಗಿರ್ಬೋದು, ಬೇರೆ ಬೇರೆ ವಿಚಾರಗಳಲ್ಲಿ ಯಾರು ಸಪೋರ್ಟ್ ಮಾಡ್ತಾರೆ, ಅವರನ್ನು ಒಂದೊಂದು ಆರೋಪವನ್ನು ಹೊರಿಸಿ ಬಂಧನ ಮಾಡುವಂತ ವಿಚಾರ ಇದೆ. ಈಗ ಇದು ಓಜ್ವಾಲ್ಡ್ ಅವರೇ ಅಥವಾ ಪ್ರೇಮನಾಥ್ ಅವರೇ, ಈಗ ರೈತರ ಚಳವಳಿಯನ್ನು ಕಟ್ಟಿದ್ದು ಅಥವಾ ರೂಪಿಸಿದ್ದು ಯಾರು? ದಿಶಾ ರವಿಯ ಅಥವಾ ದಿಶಾ ರವಿ ಬೆಂಬಲ ಅಥವಾ ಏನು ದಿಶಾ ರವಿಯ ಸಂಪರ್ಕದಲ್ಲಿರುವ ಗ್ರೆಟಾ ಥನ್ಬರ್ಗ್? ಯಾವುದೇ ಸಂಘಟಕರು ನಮ್ಮ ರೈತ ಸಂಘಟನೆ ಕಟ್ಟಿಲ್ಲ. ಮೂಲತಃ ಹೊಲದಲ್ಲಿ ದುಡಿಯುವಂತ ರೈತ ಸಮೂಹನೇ ಒಂದು ಸಂಘಟನೆ ಕಟ್ಟಿಕೊಂಡು ಇವತ್ತು ಸಂಯುಕ್ತ ಮೋರ್ಚಾ ಅನ್ನುವ ಬೃಹತ್ ಮರವಾಗಿ ಬೆಳೆದಿದೆ. ನೋಡಿ ಈ ನಡುವೆ ನಮ್ಮ ಜೊತೆಗೆ ಸಾಮಾಜಿಕ ಕಾರ್ಯಕರ್ತೆ ಭವ್ಯ ನರಸಿಂಹಮೂರ್ತಿ ಅವರು ನೇರ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಮೇಡಮ್. ನಮಸ್ತೆ ಸರ್. ಎಸ್, ನಾವು ಈ ಒಂದು ವಿಚಾರವಾಗಿ ಮಾತಾಡ್ತಿದ್ದೇವೆ. ದಿಶಾ ರವಿಯನ್ನು ಅರೆಸ್ಟ್ ಮಾಡಿದ ವಿಚಾರ, ಪ್ರೊಸೀಜರ್ಗಳ ಬಗ್ಗೆ.
ಹೌದು, ಬಹುಮುಖ್ಯವಾಗಿ ಇವತ್ತು ಸಾಮಾಜಿಕ ಜಾಲತಾಣದಲ್ಲಿ ಮಾಧ್ಯಮಗಳಲ್ಲಿ ಟೂಲ್ ಕಿಟ್ ಬಗ್ಗೆನೇ ಮಾತಾಡ್ತಾ ಇದ್ದಾರೆ. ನೀವೊಬ್ಬ ಸಾಮಾಜಿಕ ಕಾರ್ಯಕರ್ತೆಯಾಗಿ ಒಂದು ಹೋರಾಟದಲ್ಲೆಲ್ಲ ಭಾಗವಹಿಸಿ ಟೂಲ್ ಕಿಟ್ ಅನ್ನು ನೀವು ಯಾವ ರೀತಿ ಅರ್ಥ ಮಾಡಿಕೊಳ್ತೀರಿ ಅಥವಾ ಯಾವ ರೀತಿಯಾಗಿ ಅದನ್ನು ವಿವರಣೆ ಕೊಡ್ತೀರಿ? ಸರ್, ಟೂಲ್ ಕಿಟ್ ಅದು ಸೋಷಿಯಲ್ ಮೀಡಿಯಾ ಟೂಲ್ ಕಿಟ್. ಇವಾಗ ಯಾಕೆ ದಿಶಾ ರವಿ ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ, ಆ ಟೂಲ್ ಕಿಟ್ಸ್ ನ ಯೂಶಲಿ ಪ್ರತಿಯೊಂದು ಸೋಷಿಯಲ್ ಕ್ಯಾಂಪೇನ್ ಯಾವ್ದೋ ಒಂದು ಪ್ರೊಟೆಸ್ಟ್ ಸಪೋರ್ಟ್ ಆಗ್ಬೋದು ಇದು ಮಾಡೋವಾಗ ಎಲ್ಲ ತಯಾರು ಮಾಡ್ಕೋತಾರೆ ಆಕ್ಟಿವಿಸ್ಟ್ ಗಳು. ಅದ್ರಲ್ಲಿ ಏನೂ ಇರೋದಿಲ್ಲ. ಟ್ವೀಟ್ ಮಾಡೋದಕ್ಕೆ ಏನ್ ಟೆಕ್ಸ್ಟ್ ಬೇಕಾಗುತ್ತೆ, ಹ್ಯಾಶ್ ಟ್ಯಾಗ್ಸ್ ಏನ್ ಮಾಡ್ಬೇಕಾಗುತ್ತೆ, ಯಾರ್ಯಾರ ಅಥಾರಿಟೀಸ್, ಯಾರ್ಯಾರು ಪೊಲೀಸ್ ಅಥವಾ ಪಬ್ಲಿಕ್ ಫಂಕ್ಷನರೀಸ್ ಯಾರಿದ್ದಾರೆ ಅವ್ರನ್ನ ಟ್ಯಾಗ್ ಯಾರ್ಯಾರನ್ನ ಮಾಡ್ಬೇಕು. ಅಂದ್ರೆ ಈಗ ಕ್ಲೈಮೇಟ್ ಆಕ್ಟಿವಿಸ್ಟ್ ಗಳು ಏನೇನ್ ಮಾಡ್ತಾರೆ, ಯುನೈಟೆಡ್ ನೇಷನ್ಸ್ ನ ಟ್ಯಾಗ್ ಮಾಡ್ಬೇಕು, ಕ್ಲೈಮೇಟ್ ಚೇಂಜ್ ಆ ಒಂದು ಇದಕ್ಕೆ ಅವ್ರನ್ನ ಟ್ಯಾಗ್ ಮಾಡಿ, ಈ ಹ್ಯಾಶ್ ಟ್ಯಾಗ್ ಯೂಸ್ ಮಾಡಿ ಅಂತ ಹೇಳುವಂತಹ ಒಂದು ಆನ್ಲೈನ್ ಕಿಟ್ ಅಷ್ಟೇ. ಅದನ್ನ ಶೇರ್ ಮಾಡ್ಕೊತಾರೆ. ಈಗ ಜನಸಾಮಾನ್ಯರು ಅಥವಾ ಇವರು ಬೊಬ್ಬೆ ಅಥವಾ ಏನೋ ಈ ರೈತ ಚಳವಳಿಯನ್ನು ವಿರೋಧ ಮಾಡುವಂತ ಮಾಧ್ಯಮಗಳು ಬೊಬ್ಬೆ ಮಾಡಿದ ಪ್ರಕಾರ ಅದರಲ್ಲಿ ಏನೋ ಅದು ಬಾಂಬು ಅಥವಾ ಕೋವಿ ಬಂದೂಕು ಏನಲ್ಲ. ಇಲ್ಲ, ಟೂಲ್ ಕಿಟ್ ಅಲ್ಲಿ ಯಾವುದೇ ಒಂದು ಇವಾಗ ಅವರೇ ಅರೆಸ್ಟ್ ಮಾಡಿದಾರಲ್ಲ ಆ ಒಂದು ಟೂಲ್ ಕಿಟ್ ಅಲ್ಲಿ ಯಾವುದೇ ಒಂದು ವೈಲೆನ್ಸ್ ಇನ್ಸೈಟ್ ಮಾಡೋದಕ್ಕಾಗ್ಲಿ ಯಾವುದೇ ಒಂದು ಅಂಶ ಇಲ್ಲ ಅದ್ರಲ್ಲಿ. ಇವ್ರು ಹೇಳ್ತಿರೋದು ಟೂಲ್ ಕಿಟ್ ಅಲ್ಲಿ ಹೇಳಿರೋದು ಅವ್ರು ಇದೆ ಏನಂತ 26ನೇ ತಾರೀಕು ಏನು ಟ್ರ್ಯಾಕ್ಟರ್ ಮಾರ್ಚ್ ಇದೆ, ರೈತರ ಜೊತೆ ನಿಂತ್ಕೊಳ್ಳೋಣ ಅಂತ ಅವರು ತಯಾರು ಮಾಡಿರೋದು. ಅಲ್ಲಿ ಆಗಿದಂತಹ ವೈಲೆನ್ಸ್ಗೂ ಈ ಟೂಲ್ ಕಿಟ್ ಸಂಬಂಧ ಕಟ್ತಾ ಇರೋದು ಡೆಲ್ಲಿ ಪೊಲೀಸ್ ಅವರು. ಅದ್ರಲ್ಲಿ ಯಾವುದೇ ಒಂದು ವೈಲೆನ್ಸ್ ನ ಇನ್ಸೈಟ್ ಮಾಡುವಂತ ಅಂಶಗಳು ಇಲ್ಲ. ಅಂದ್ರೆ ಡೆಲ್ಲಿ ಪೊಲೀಸರು ಈಗ ಆಕೆಯನ್ನು ಅರೆಸ್ಟ್ ಮಾಡಿದಕ್ಕೆ ಕೊಟ್ಟಿರುವಂತ ಏನು ಸಮರ್ಥನೆ, ಆಕೆಯ ಟೂಲ್ ಕಿಟ್ ಅವತ್ತಿನ ಏನು ಅಲ್ಲಿ ಡೆಲ್ಲಿಯಲ್ಲಿ ಅವರು ಕ್ರಿಯೇಟ್ ಮಾಡಿಲ್ಲ ಟೂಲ್ ಕಿಟ್. ಆಕೆ ಬರೀ ಶೇರ್ ಮಾಡಿರೋದು ಮತ್ತೆ ಒಂದ್ 2 ಲೈನ್ ಎಡಿಟ್ ಮಾಡಿರೋದು ಅದ್ರಲ್ಲಿ. ಆದ್ರೂ ಅದರಲ್ಲಿ ಹಿಂಸಾಚಾರದ ಬಗ್ಗೆ ಮಾತಾಡಿಲ್ಲ. ಇಲ್ಲ, ಏನು ಮಾತಾಡಿಲ್ಲ. ಡೆಲ್ಲಿ ಪೊಲೀಸರು FIR ಅಲ್ಲಿ ಹಾಕಿರೋದು ಸೋಷಿಯಲ್, ಕಲ್ಚರಲ್ ಅಂಡ್ ಎಕನಾಮಿಕ್ ವಾರ್ ಅಗೇನ್ಸ್ಟ್ ದ ಗವರ್ಮೆಂಟ್ ಆಫ್ ಇಂಡಿಯಾ ಅಂತ ಹಾಕೊಂಡಿದ್ದಾರೆ. ಅದನ್ನ ಮಾಡ್ತಾ ಇದೆ ಈ ಟೂಲ್ ಕಿಟ್ ಅಂತ. ಒಂದು ಸೋಷಿಯಲ್ ಮೀಡಿಯಾ ಕ್ಯಾಂಪೇನ್ ಪ್ರೊಟೆಸ್ಟ್, ಅಷ್ಟು ರೈತರು ಕೂತ್ಕೊಂಡು ಪ್ರೊಟೆಸ್ಟ್ ಮಾಡ್ತಿರೋದು ಗವರ್ಮೆಂಟ್ ನ ವಿರುದ್ಧ. ಅದು ಚಳವಳಿ ಅಥವಾ ಪ್ರತಿಭಟನೆ ಹೋಗಿದ್ದಾರೆ ಅಷ್ಟೇ. ಪ್ರತಿಭಟನೆ ಅದನ್ನು ಇವರು ವಾರ್ ಅಂತ ಕರೀತಾ ಇದ್ದಾರೆ ಇವಾಗ. ಹೌದು, ಅದನ್ನ ಈ ಸೋಷಿಯಲ್ ಕಲ್ಚರಲ್ ಎಕನಾಮಿಕ್ ವಾರ್ ಮಾಡ್ತಿದ್ದಾರೆ ಗವರ್ಮೆಂಟ್ ಆಫ್ ಇಂಡಿಯಾ ವಿರುದ್ಧ. 21 ವರ್ಷದ ಯಂಗ್ ಆಕ್ಟಿವಿಸ್ಟ್, ಯಂಗ್ ವುಮನ್ ಹೂ ಇಸ್ ಅ ಕ್ಲೈಮೇಟ್ ಆಕ್ಟಿವಿಸ್ಟ್ ಆಗಿರುವಂತಹ ಒಂದು ಯುವತಿ 21 ವರ್ಷದವರು ಸೋಷಿಯಲ್ ಕಲ್ಚರಲ್ ಎಕನಾಮಿಕ್ ವಾರ್ ಮಾಡ್ತಿದಾರಂತೆ ಭಾರತ ಸರ್ಕಾರದ ವಿರುದ್ಧ. ಅವರ ಪ್ರಕಾರ, ಪೊಲೀಸ್ ಅವರ ಪ್ರಕಾರ. ಇದು ಟೂಲ್ ಕಿಟ್ ವಿಚಾರದ್ದು. ಓಕೆ, ಈಗಾಗಲೇ ನಾವು ಮಾತಾಡಿದ್ದೆವು. ಎಸ್ ಮೇಡಮ್, ಈಗ ಆಯ್ತು. ಆ ನಂತರದ ಬೆಳವಣಿಗೆಯಲ್ಲಿ ಈಗ ದಿಶಾ ಅವರನ್ನೇ ಈ ಒಂದು ಪ್ರತಿಭಟನೆಯನ್ನು ವಿರೋಧಿಸುವಂತ ಮಾಧ್ಯಮಗಳು ಅಥವಾ ಅವರ ಜನರುಗಳು ಅಥವಾ ಕಾರ್ಯಕರ್ತರುಗಳು ಯಾವ ರೀತಿ ಅಬ್ಯೂಸ್ ಮಾಡ್ತಾ ಇದ್ದಾರೆ, ಯಾವ ರೀತಿ ಒಂದು ಏನು ಸಾಮಾಜಿಕ ಜಾಲತಾಣದಲ್ಲಿ ಆಕೆ ಒಬ್ಬಳು ಹೆಣ್ಮಗಳು ಅನ್ನೋದು ಕೂಡ ನೋಡದೆ ಆಕೆಯ ವಯಸ್ಸನ್ನೇ ಎತ್ತಿಕೊಂಡು ಹೌದು ನೀವು ಒಟ್ಟು ಈಗ ಒಂದು ಕಳೆದ 2-3 ದಿವಸಗಳಲ್ಲಿ ಆಕೆಗೆ ಕೊಡ್ತಾ ಇರುವಂತ ಅಥವಾ ಆಕೆಯ ಬಗ್ಗೆ ಮಾಡ್ತಾ ಇರುವಂತ ಅಪಪ್ರಚಾರಗಳ ಬಗ್ಗೆ ಏನ್ ಹೇಳ್ತೀರಿ? ಸರ್, ನಮ್ಮದೇ ಬ್ಯಾಂಗ್ಳೂರ್ ಸೆಂಟ್ರಲ್ MP ಆದಂತ PC ಮೋಹನ್ ಅವರು ಹೌದು ಹಾಕ್ತಾರೆ, ಅಜ್ಮಲ್ ಕಸಬು 21 ವರ್ಷ, ಏಜ್ ಬಸ್ ಜಸ್ಟ್ ನಂಬರ್ ಅಂತ. ದಿಶಾ ರವಿ ಅಂತಹ ಒಂದು ಕ್ಲೈಮೇಟ್ ಆಕ್ಟಿವಿಸ್ಟ್ ನ ಒಬ್ಬ ಟೆರರಿಸ್ಟ್ ಗೆ ಹೋಲಿಸೋದು ಅದು ಒಂದು ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ ಆಗಿ ಎಷ್ಟು ಸರಿ? ನಮ್ಮದೇ ಊರಿನಲ್ಲಿ ಪರಿಸರದ ಪರವಾಗಿ ಕೆಲಸ ಮಾಡ್ತಾ ಇರುವಂತ ವಿದ್ಯಾರ್ಥಿನಿಯರನ್ನು ಕಟ್ಟಿಕೊಂಡು ಕೆಲಸ ಮಾಡ್ತಾ ಇರುವಂತ ಸಾರ್ವಜನಿಕವಾಗಿ ಕೆಲಸ ಮಾಡ್ತಾ ಇರುವಂತ ದಿಶಾ ರವಿ ಅವರನ್ನು ಭಯೋತ್ಪಾದಕರು ಅಂತ ಹೇಳ್ತಾರೆ. ಅಜ್ಮಲ್ ಕಸಬ್ಗೆ ಹೋಲಿಸಿದ್ದಾರೆ ಅವರು. ಜನಪ್ರತಿನಿಧಿಯಾಗಿ ಒಂದು ಚೂರಾದ್ರೂ ಒಂದು ಜವಾಬ್ದಾರಿತನ ಇರಬೇಕು ಏನೇ ಒಂದು ಟ್ವೀಟ್ ಮಾಡೋದಕ್ಕೆ ಮುಂಚೆ. ಅದು ಒಂದ್ ಕಡೆ ಆದ್ರೆ, ಇನ್ನೊಂದು ಕಡೆ 21 ವರ್ಷದ ಯುವತಿ ಅವರ ಮುಂದಿನ ಭವಿಷ್ಯ ಹೇಗೆ ಅನ್ನೋದು ಅಲ್ಲದೆ ಆ ಹುಡುಗಿಯ ವಿರುದ್ಧ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಕೇಳಬಾರದಂತಹ ಪದಗಳನ್ನ ಉಪಯೋಗಿಸ್ತಿದ್ದಾರೆ. ಅವರ ಕ್ಯಾರೆಕ್ಟರ್ ಅಸಾಸಿನೇಷನ್ ಮಾಡ್ತಿದ್ದಾರೆ. ಇದೊಂಥರ ಹೇಗೆ ಅಂದ್ರೆ, ಈ ಬಲಪಂಥಿಯವರು ಯಾವುದೇ ಒಂದು ಹೆಣ್ಣು ಅವರ ವಿರುದ್ಧ ಏನಾದ್ರು ಮಾತಾಡಿದ ತಕ್ಷಣ ಅವರೊಂಥರ ಥ್ರೆಟೆಂಡ್ ಆಗ್ಬಿಡ್ತಾರೆ. ಅವಾಗ ಅವ್ರ ಕ್ಯಾರೆಕ್ಟರ್ ಹಿಂದೆ, ಅವ್ರ ಲುಕ್ಸ್ ಹಿಂದೆ. ಈಗ ಸಫೂರಾ ಜರ್ದಾರ್ ಅವ್ರೇನು ಅರೆಸ್ಟ್ ಆಗಿದ್ರು, ಅವರು ಪಾಪ ಪ್ರೆಗ್ನೆಂಟ್ ಇದ್ರು ಆ ಸಮಯದಲ್ಲಿ. ಅವಾಗ ಹ್ಯೂಮನ್ ರೈಟ್ಸ್ ಇದ್ ಮಾಡ್ಬಿಟ್ಟು ಅವ್ರನ್ನ ರಿಲೀಸ್ ಮಾಡಿ ಅಂತ ಅಷ್ಟು ಹೇಳಿದ್ರು. 106 ದಿನಗಳ ಕಾಲ ಜೈಲಲ್ಲಿ ಇಟ್ಟಿದ್ರು. ಅದನ್ನ ಉಪಯೋಗಿಸ್ಕೊಂಡು ಇವರು ಲಿಟ್ರಲಿ ಹೇಳ್ತಾ ಇದಾರೆ, ಅವ್ರು ಪ್ರೆಗ್ನೆಂಟ್ ಆಗಿದ್ರೆ ರಿಲೀಸ್ ಮಾಡ್ತಿದ್ರು. ಸಂಬಡಿ ಗೆಟ್ ಹರ್ ಪ್ರೆಗ್ನೆಂಟ್ ಅಂತ ಒಬ್ರು ಟ್ರೀಟ್ ಮಾಡ್ತಾರೆ ಸರ್. ಎಂಥ ಜನ ಎಷ್ಟು
ಕ್ರೂರ ಮನಸ್ಸು ಇಟ್ಕೊಂಡಿರ್ಬೋದು ಅಂತ ಯೋಚನೆ ಮಾಡಿ. ಸೋಷಿಯಲ್ ಮೀಡಿಯಾದಲ್ಲಿ ಹೆಣ್ಮಕ್ಳನ್ನ ಕಂಟ್ರೋಲ್ ಮಾಡಕ್ಕೆ ಯೂಸ್ ಮಾಡೋದು ಕ್ಯಾರೆಕ್ಟರ್ನ, ಅದನ್ನ ಕಂಪ್ಲೀಟ್ ಆಗಿ ಪ್ರೂವ್ ಮಾಡ್ತಿದ್ದಾರೆ. ಈಗ ಹೆಣ್ಮಕ್ಳ ಮೇಲೆ ಆಯ್ತು ಆರೋಪ ಆಮೇಲೆ ಕೋರ್ಟ್ ಅಲ್ಲಿ ಸಾಬೀತಾಗುತ್ತೆ, ಇರ್ಲಿ ಆರೋಪವನ್ನು ಸಾಬೀತು ಮಾಡ್ಲಿಕ್ಕೆ ಕೋರ್ಟ್ ಇದೆ, ಆರೋಪಿ ಆಗಿದ್ರೆ ಶಿಕ್ಷೆಯನ್ನು ಕೊಡ್ತಾರೆ. ಇವರು ಹೇಳೋ ಪ್ರಕಾರ ಆಕೆ ದೇಶದ್ರೋಹದ ಕೆಲಸ ಮಾಡಿದ್ರೆ ಈಗ ಒಂದು ಹೆಣ್ಮಕ್ಳಿಗೆ ಕಾಲೇಜಿಗೆ ಹೋಗುವಂತ ಹೆಣ್ಮಕ್ಳಿಗೆ ಈ ರೀತಿ ಸಾಮಾಜಿಕ ಜಾಲತಾಣಗಳ ಮೂಲಕ ಆಕೆ ವಯಸ್ಸನ್ನು ಹಿಡಿದು ಆಕೆ ಕ್ಯಾರೆಕ್ಟರ್ ಹಿಡಿದು ಈ ರೀತಿ ನಿಂದನೆಗಳನ್ನು ಮಾಡಿದರೆ ನಮ್ಮ ದೇಶದ ಹೆಣ್ಮಕ್ಳು ಅದು ಸಾಮಾಜಿಕ ಕ್ಷೇತ್ರದಲ್ಲಿ ಅಥವಾ ರಾಜಕೀಯ ಕ್ಷೇತ್ರದಲ್ಲಿ ತೊಡಗಿಸಿಕೊಳ್ಳುವುದು ಹೇಗೆ ಮೇಡಮ್? ಹೇಗೆ ಯಾವುದೇ ಹೆಣ್ಮಕ್ಳು ಒಂದು ಪಬ್ಲಿಕ್ ಪ್ಲಾಟ್ಫಾರ್ಮ್ ಬಂದು ಆಕ್ಟಿವಿಸ್ಟ್ ಆಗಿ ಅಥವಾ ಪೊಲಿಟಿಷಿಯನ್ ಆಗಿ ಇರಬಾರ್ದು ಅನ್ನೋ ಒಂದು ಕಾರಣಕ್ಕೆ ಇದನ್ನ ಯೂಸ್ ಮಾಡ್ಕೋತಾರೆ, ಈ ರೀತಿ ಅವರ ವಿರುದ್ಧ ಮಾತಾಡಬಾರ್ದು ಅಂತ. ಯಾಕೆ ಹೆಣ್ಮಕ್ಳು ಸಾರ್ವಜನಿಕ ಜೀವನಕ್ಕೆ ಬರಬಾರದು? ಅದು ಅವರಿಗೆ ಒಂಥರ ಥ್ರೆಟನ್. ಈಗ ಮನು ಧರ್ಮ ನಂಬೋರ್ಗೆ ಅವರ ಪ್ರಕಾರ ಹೆಣ್ಮಕ್ಳು ಓದ್ಲೇಬಾರ್ದು. ಮನು ಧರ್ಮದ ಪ್ರಕಾರ ಮನು ಸ್ಮೃತಿಲೇ ಇದೆ ಏನಂತ, ಓದೋ ಹೆಣ್ಮಕ್ಳು ನಾಲ್ಗೆ ಕತ್ತರಿಸಿ ಅಂತ ಇದೆ. ಸೊ ಅದರಿಂದ ಈ ಕಾಲದಲ್ಲಿ ಕೂಡ ಅದನ್ನೇ ಅನುಸರಿಸ್ತಾರೆ ಅಂತ ಹೇಳುದು ನೀವು ಇರಬಹುದು. ಯಾಕೆಂದ್ರೆ ನೋಡಿ, ಒಬ್ಬರನ್ನ ಕ್ರಿಟಿಸೈಸ್ ಮಾಡುವಾಗ ಯಾರೋ ಒಬ್ರು ಈಗ ಒಂದು ಒಬ್ರು ಗಂಡಸರು ಈ ಕೆಲಸ ಮಾಡಿದ್ರೆ ಈ ರೀತಿ ಅರೆಸ್ಟ್ ಇದೇ ವಿಷಯಕ್ಕೆ ಆಗಿದ್ರೆ ಅವರ ಕ್ಯಾರೆಕ್ಟರ್ ಅಸಾಸಿನೇಷನ್ ಆಗ್ತಿರ್ಲಿಲ್ಲ. ಈಗ ಕ್ರಿಟಿಸೈಸ್ ಮಾಡಿದ್ರು ಅವರ ನೈತಿಕತೆ ಬಗ್ಗೆ ಪ್ರಶ್ನೆ ಬರ್ತಾ ಇರಲಿಲ್ಲ. ಹೌದು, ಅವರ ಕ್ಯಾರೆಕ್ಟರ್ ಅಸಾಸಿನೇಷನ್ ಆಗ್ತಿರ್ಲಿಲ್ಲ. ಈ ರೀತಿ ಒಬ್ರನ್ನ ಕ್ರಿಟಿಸೈಸ್ ಮಾಡಿದ್ರೆ ಅವರ ಸರಿ, ನೀವು ದಿಶಾ ರವಿ ವಿರುದ್ಧ ಇರಿ, ಅವರ ಏನಕ್ಕೆ ವಿರುದ್ಧ ಇದ್ದೀರಾ ಅದನ್ನ ಮಾತಾಡ್ಬೇಕೆ ಹೊರತು ಈಗ ಯಾವುದೇ ಒಂದು ಕ್ರಿಟಿಸಿಸಮ್ ಜೆಂಡರ್ ಬಯಾಸ್ಡ್ ಆಗ್ಬಾರ್ದು. ಗಂಡಸರನ್ನ ಹೇಗೆ ಕ್ರಿಟಿಸೈಸ್ ಮಾಡ್ತೀರಾ ಹಾಗೆ ಹೆಂಗಸರನ್ನ ಅವರ ಆಕ್ಟಿಂಗ್ ಮಾತ್ರ ಕ್ರಿಟಿಸೈಸ್ ಮಾಡಿ ಅಂತ ಹೇಳುದು ನೀವು ವಿಷಯದ ಮೇಲೆ. ಹೌದು, ಅದು ಒಂದ್ ಕಡೆ ಆದ್ರೆ ಇನ್ನೊಂದು ಕಡೆ ನಿಮಗ್ ನೆನ್ಪಿದ್ರೆ JNUಲಿ ಮುಖ ಮುಚ್ಕೊಂಡು ಮಾಸ್ಕ್ ಹಾಕೊಂಡು ಕೋಮಲ್ ಶರ್ಮಾ ಮತ್ತೆ ಅವರ ಸಂಗಡಿಗರು ಅವರ ಕೈಯಲ್ಲೇ ಲಾಠಿಗಳಿದ್ವು, ಆಸಿಡ್ ತಗೊಂಡು ಹೋಗಿದ್ದಾರೆ ಅಟ್ಯಾಕ್ ಮಾಡೋದಕ್ಕೆ. ಇದುವರೆಗೂ ಅರೆಸ್ಟ್ ಆಗಿಲ್ಲ ಕೋಮಲ್ ಶರ್ಮಾ. ಎವಿಡೆನ್ಸ್ ಇದೆ, ಫೋಟೋಗಳಿದೆ, ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ ಡೆಲ್ಲಿ ಪೊಲೀಸ್ಗೆ. ಈ ಒಂದು ಟೂಲ್ ಕಿಟ್ಟು 2 ಲೈನ್ ಎಡಿಟ್ ಮಾಡಿರೋದಕ್ಕೆ ಬೆಂಗಳೂರಿಗೆ ಬಂದು ಬೆಂಗಳೂರು ಪೊಲೀಸ್ಗೂ ಗೊತ್ತಿಲ್ದಿರೋ ಹಾಗೆ ಇವ್ರನ್ನ ಅರೆಸ್ಟ್ ಮಾಡಿದ್ದಾರೆ. ಸರಿಯಾ ಸರ್, ಇದು ಓಕೆ, ಅರೆಸ್ಟ್ ಮಾಡಿದ್ದು ಸರಿ. ಈಗ ಬೆಂಗಳೂರು ಪೊಲೀಸರಿಗೆ ತಿಳಿಸಿ ಅಥವಾ ಬೆಂಗಳೂರಲ್ಲಿ ನ್ಯಾಯಾಧೀಶರ ಮುಂದೆ ಯಾರೋ ಪ್ರೆಸೆಂಟ್ ಮಾಡಿ ಆನಂತರ ಕೊಂಡೋಗ್ಬೋದಿತ್ತು ಅಂತ ಈಗೆಲ್ಲ ತುಂಬಾ ಜನ ಮಾತಾಡ್ತಾ ಇದ್ದಾರೆ. ಬೆಂಗಳೂರು ಜೂರಿಸ್ಡಿಕ್ಷನ್ ಪೊಲೀಸ್ ಕರ್ನಾಟಕ ಪೊಲೀಸ್ ಇರೋದು. ಡೆಲ್ಲಿ ಅವ್ರು ಬಂದ್ರೆ ಫಸ್ಟ್ ಬೆಂಗಳೂರು ಪೊಲೀಸ್ ಹೇಳ್ಬಿಟ್ಟು ಕರ್ನಾಟಕ ಪೊಲೀಸ್ ಹೇಳ್ಬಿಟ್ಟು ತಗೊಂಡೋಗಿ ಕರ್ಕೊಂಡು ಹೋಗ್ಬೇಕೆ ಹೊರತು ಅವರ ಒಂದು ಹೆಲ್ಪ್ ತಗೊಂಡ್ ಕರ್ಕೊಂಡು ಹೋಗ್ಬೇಕೆ ಹೊರತು ಅವ್ರಿಗೂ ಈಗ ತಿಳಿದ ಹಾಗೆ ಬಂದು ಕರ್ಕೊಂಡು ಹೋಗಿದ್ದಾರೆ ಅಂದ್ರೆ ಈ ನಮ್ಮ ಬಿಜೆಪಿ ಸರ್ಕಾರಕ್ಕೆ, ಕರ್ನಾಟಕದ ಬಿಜೆಪಿ ಸರ್ಕಾರಕ್ಕೆ ಯಾವ್ದಾದ್ರೂ ಒಂದು ಬೆಲೆ ಕೊಡ್ತಿದಾರಾ ಕೇಂದ್ರ ಸರ್ಕಾರ ಅಂತ ಯೋಚನೆ ಮಾಡಿ. ನಮ್ಮ ಹೋಮ್ ಮಿನಿಸ್ಟರ್ ಬಸವರಾಜ ಬೊಮ್ಮಾಯಿ ಸರ್ ಅವ್ರು ಬಂದ್ ಹೇಳ್ತಾರೆ, ಇಲ್ಲ ಡೆಲ್ಲಿ ಪೊಲೀಸ್ ಕೇಸ್ ಇದು, ಅವ್ರು ಬಂದ್ ಕರ್ಕೊಂಡು ಹೋಗಿದ್ದಾರೆ, ನಮಗೂ ಅದಕ್ಕೂ ಸಂಬಂಧ ಇಲ್ಲ. ಬೆಂಗಳೂರು ಕರ್ನಾಟಕದ ಜನರನ್ನ ಮೇಲೆ ಜೂರಿಸ್ಡಿಕ್ಷನ್ ಇರೋದು ಯಾರಿಗೆ? ಕರ್ನಾಟಕ ಪೊಲೀಸ್, ಡೆಲ್ಲಿ ಕರ್ನಾಟಕಕ್ಕೆ ಯಾರು ಕೂಡ ಬಂದು ಯಾರನ್ನು ಕೂಡ ಎತ್ಕೊಂಡು ಹೋಗಬಹುದು. ಪೊಲೀಸ್ ಅನ್ನೋದು ಲಿಸ್ಟ್ ಇರೋದು ಸ್ಟೇಟ್ ಲಿಸ್ಟ್ ಅಲ್ಲಿ, ಕಾನ್ಸ್ಟಿಟ್ಯೂಷನ್ ಅಲ್ಲಿ. ಆಯ್ತು, ಕನಿಷ್ಠ ಒಂದು ಹೆಣ್ಮಗಳನ್ನು ಕರ್ಕೊಂಡು ಹೋಗುವಾಗ ನ್ಯಾಯಾಧೀಶರ ಮುಂದೆ ಆದ್ರೂ ಆಕೆಯನ್ನು ಪ್ರೆಸೆಂಟ್ ಮಾಡಿ ಕೊಂಡೋಗ್ಬೋದಿತ್ತಲ್ವಾ? ಹೌದು, 5 ದಿನ ಕಸ್ಟಡಿಗೆ ತಗೊಂಡಿದ್ದಾರೆ. ಹೌದು, ಅದು ಯಾಕೆ ಶನಿವಾರನೇ ಯಾಕೆ ಅರೆಸ್ಟ್ ಮಾಡ್ಬೇಕು? ನೆಕ್ಸ್ಟ್ ದಿನ ಭಾನುವಾರ ಬೇಲ್ ಸಿಗೋದಿಲ್ಲ. ಈ ರೀತಿ ಇದು ಫಸ್ಟ್ ಟೈಮ್ ಅಲ್ಲ ಗವರ್ಮೆಂಟ್ ಮಾಡ್ತಿರೋದು. ಪ್ರತಿ ಒಂದು ಆಕ್ಟಿವಿಸ್ಟ್ ಅವ್ರ ವಿರುದ್ಧ ಯಾರ್ಯಾರು ಮಾತಾಡ್ತಾರೆ, ಒಂದು ಕಾಮಿಡಿಯನ್ನ ಬಿಡಲ್ಲ, ಒಂದು ಆಕ್ಟಿವಿಸ್ಟ್ ನ ಬಿಡಲ್ಲ, ಪ್ರೊಟೆಸ್ಟ್ ರೋಡ್ ಮೇಲೆ ಮಾಡೋರ್ನು ಬಿಡಲ್ಲ, ಆನ್ಲೈನ್ ಮಾಡಿದವ್ರನ್ನು ಬಿಡ್ತಿಲ್ಲ ಅಂದ್ರೆ ಮಾಧ್ಯಮದವರನ್ನು ಬಿಡಲ್ಲ. ಹೌದು, ಮಾಧ್ಯಮದವರು 90% ಯಾರು ಗವರ್ಮೆಂಟ್ ವಿರುದ್ಧ ಮಾತಾಡ್ತಿಲ್ಲ ಬಿಡಿ. ಇವಾಗ ಮೊನ್ನೆ ಒಂದು ಚಾನೆಲ್ ಯಾವ್ದೋ ಮಾತಾಡಿ ಅವ್ರನ್ನ ಬ್ಯಾನ್ ಮಾಡಿದ್ರಲ್ಲ ಕರ್ನಾಟಕದಲ್ಲೇ, ಪವರ್ ಟಿವಿನ. ಸೊ ಈ ರೀತಿ ನಡೀತಾ ಇದೆ, ಇದು ತುಂಬಾ ಅನ್ಯಾಯ. ಎಸ್ ಮೇಡಮ್, ಥ್ಯಾಂಕ್ ಯು ನಿಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಂಡದಕ್ಕಾಗಿ. ಥ್ಯಾಂಕ್ ಯು ಸರ್. ಎಸ್, ಇದು ಭವ್ಯ ನರಸಿಂಹಮೂರ್ತಿ ಅವರು ಸಾಮಾಜಿಕ ಕಾರ್ಯಕರ್ತರು. ಈ ಮೊದಲು ವಿಶ್ವಸಂಸ್ಥೆಯಲ್ಲಿ ಕೆಲಸ ಮಾಡಿದವರು ಅವರು. ಭವ್ಯ ನರಸಿಂಹಮೂರ್ತಿ ಅವರು ವಿಶ್ವಸಂಸ್ಥೆಯಲ್ಲಿ ಕೆಲಸ ಮಾಡಿದವರು. ಬೇರೆ ಬೇರೆ ದೇಶಗಳಲ್ಲಿ, ಅಮೆರಿಕ ಇರ್ಬೋದು, ಈಜಿಪ್ಟ್ ಮೊದಲಾದ ದೇಶಗಳಲ್ಲಿ ಕೆಲಸ ಮಾಡಿದವರು. ಅನಂತರ ತನ್ನ ವೃತ್ತಿಗೆ VRS ನಿವೃತ್ತಿಯನ್ನು ಕೊಟ್ಟು ಕರ್ನಾಟಕದಲ್ಲಿ ಬಂದು ನೆಲೆಸಿ ಇವತ್ತು ಸಾಮಾಜಿಕ ಕಾರ್ಯಕರ್ತರಾಗಿ ಅವರು ಕೆಲಸ ಮಾಡ್ತಾ ಇದ್ದಾರೆ. ಕೆಪಿಸಿಸಿ ಇವಾಗ ಸದ್ಯಕ್ಕೆ ಅವರು KPCC ವಕ್ತಾರರು ಮತ್ತೆ ಮಹಿಳಾ ವಿಭಾಗದಲ್ಲಿ ಕೂಡ ಅವರಿಗೊಂದು ಜವಾಬ್ದಾರಿಯನ್ನು ಕೂಡ ಕೊಟ್ಟಿದ್ದಾರೆ. ಸಾಮಾನ್ಯ ಒಂದು ಹೋರಾಟಗಾರರ
ಏನು ಚಳವಳಿ ಯಾವ ರೀತಿ ಇರುತ್ತೆ, ಆಮೇಲೆ ಹೋರಾಟಗಳ ಏನು ರೀತಿ ನೀತಿಗಳು ಏನಿರುತ್ತೆ ಇವನ್ನೆಲ್ಲ ನೋಡಿಕೊಂಡು ಬಂದವರು. ಮತ್ತೆ ಒಂದು ಚಳವಳಿಯಲ್ಲಿ ಸೇರಿಕೊಂಡ ಸಂದರ್ಭದಲ್ಲಿ ಹೆಣ್ಮಕ್ಕಳಿಗೆ ಇರುವಂತ ಏನು ಲಿಮಿಟೇಷನ್ಸ್ಗಳು ಅಥವಾ ಈ ರೀತಿ ಹಕ್ಕುಗಳು. ಹೌದು ಹೌದು, ಇದರ ಬಗ್ಗೆ ಅವರು ಬಾರಿ ಸ್ಪಷ್ಟವಾಗಿ ಮಾತಾಡಿದ್ದಾರೆ. ನೀವು ಹೇಳಿದಾಗೇನೆ ಒಂದು ಹೆಣ್ಮಗಳನ್ನು ಏನು ಈ ರೀತಿ ನೇರಾನೇರವಾಗಿ ಪೊಲೀಸರು ಕರ್ಕೊಂಡು ಹೋಗುವಂಥ ವಿಚಾರದ ಬಗ್ಗೆ ಕೂಡ ಅವರು ಏನು ಆಕ್ಷೇಪ ಹೇಳ್ತಾ ಇದ್ದಾರೆ. ಈಗ ನಾನು ಆಗ ಕೂಡ ನಿಮ್ಮ ಹತ್ರ ಕೇಳಿದಂಥದ್ದು, ಇಡೀ ಒಂದು ಈಗ ಬಿಂಬಿಸ್ತಾ ಇರುವ ರೀತಿ ನೋಡಿದರೆ ಪೊಲೀಸರು ಮಾಧ್ಯಮಗಳೆಲ್ಲ ಏನೋ ತಿಳ್ಕೊಳ್ಬೇಕು, ಇಡೀ ರೈತರ ಚಳವಳಿಯನ್ನು ಈ ದಿಶಾ ರವಿ ಸೃಷ್ಟಿ ಮಾಡಿದ್ಲು ಅಂತ. ಅಲ್ಲ, ಇದು ಹಂತ ಹಂತವಾಗಿ ರೈತ ಚಳವಳಿಯನ್ನು ವೀಕ್ ಮಾಡುವಂಥದ್ದು, ಹತ್ತಿಕ್ಕುವಂತ ವಿಚಾರ ಇದು. ಯಾಕೆಂದ್ರೆ ನೋಡಿ, ಒಂದು ಹೋರಾಟ ನಡೆಯಬೇಕಾದ್ರೆ ಸಾಮಾಜಿಕ ಜಾಲತಾಣ ಅಂತ ಜವಾಬ್ದಾರಿ ಕೆಲವರಿಗೆ ಕೊಡ್ತೇವೆ ನಾವು. ಈಗ ಅಂದ್ರೆ ಸಾಮಾಜಿಕ ತಾಣದಲ್ಲಿ ಕೂಡ ಇದು ಪ್ರಸಾರ ಆಗ್ಬೇಕು, ಇದು ಈ ಹೋರಾಟದ ಏನು ಕಿಚ್ಚು ಅಲ್ಲಿ ಕೂಡ ಹಬ್ಬಬೇಕು ಅನ್ನುವಂತ ವಿಚಾರದಲ್ಲಿ ಅವರಿಗೆ ಒಂದು ಜವಾಬ್ದಾರಿ ಕೊಡ್ತೇವೆ. ಹೌದು, ನೀವು ಇಲೆಕ್ಷನ್ ಟೈಮಲ್ಲಿ ಮಾಡೋದಿಲ್ವಾ? ಹೌದು, ಈಗ ಇಲೆಕ್ಷನ್ ಟೈಮಲ್ಲಿ ಇವ್ರದ್ದು ITCL ಇದೆ. ಈಗ ಕೂಡ ನೋಡಿ, ಇವರು ITCL ಇಲ್ವಾ? ಬಿಜೆಪಿ ಅವ್ರದ್ದು ITCL ಇದೆ, ಬೇರೆ ಬೇರೆ ಪಕ್ಷಗಳ ITCL ಇದೆ. ಅವರು ಏನು ಸರ್ಕಾರ ನಡೆಸುವ ಸಂದರ್ಭದಲ್ಲಿ ಅವರು ಈ ತರ ಇದು ಮಾಡ್ತಾ ಇದ್ದಾರೆ, ಜವಾಬ್ದಾರಿಗಳು ಹಂಚಿಕೊಂಡು ಕೊಡ್ತಾ ಇದ್ದಾರೆ ಅಲ್ವಾ? ಇವತ್ತು ಈ ನೋಡಿ ಇಂಥದನ್ನೇ ಒಂದು ಇದು ಬಳಸ್ಕೊಂಡು ಇವರು ನೋಡಿ ಪರಿಸರ ಕಾರ್ಯಕರ್ತೆ ಇವರು ಬೆಂಗಳೂರಲ್ಲಿ ಅವ್ರದ್ದೇ ಒಂದು ಏನು ಸಂಸ್ಥೆ ಏನು ಫ್ರೈಡೆ ಫೋರಮ್ ಅಂತ ಒಂದು ಇದು ನಡೆಸ್ತಾ ಇದ್ದಾರೆ. ಗ್ರೇಟಾ ಥನ್ಬರ್ಗ್ ಅವರು ಫ್ರೈಡೆ ಗ್ಲೋಬಲ್ ವಾರ್ಮಿಂಗ್ ವಿಚಾರವಾಗಿ ಫ್ರೈಡೆ ಫ್ಯೂಚರ್ ಜಗತ್ತಿನ ಎಲ್ಲ ಏನು ಪರಿಸರ ಕಾರ್ಯಕರ್ತರು, ಪರಿಸರಾಸಕ್ತರು ಒಟ್ಟಾಗಬೇಕು ಅನ್ನೋ ಕಾರಣಕ್ಕಾಗಿ ಅವರು ಆರಂಭಿಸಿದಂತ ಒಂದು ವೇದಿಕೆ. ಖಂಡಿತ ಇವತ್ತು ಜಗತ್ತಿನ ಎಲ್ಲ ಭಾಗಗಳೇ ಅದರ ಶಾಖೆಗಳು ಇದಾವೆ. ಅವರ ಏನು ಪರಿಸರದ ಬಗ್ಗೆ ಮಾತಾಡ್ತಾರೆ, ಪರಿಸರದ ಬಗ್ಗೆ ಏನು ಜಾಗೃತಿ ಮೂಡಿಸುವಂತ ಕೆಲಸಗಳನ್ನು ವಿದ್ಯಾರ್ಥಿಗಳ ನಡುವೆ ಮಾಡ್ತಾ ಇರ್ತಾರೆ. ನೀವು ಹೇಳಿದಾಗ ದಿಶಾ ರವಿ ಅವರು ಕೂಡ ಇದೇ ಕೆಲಸವನ್ನು ಮಾಡ್ತಾ ಇದ್ದಾರೆ, ಬಹಿರಂಗವಾಗಿ ಮಾಡ್ತಾ ಇರುವಂತದ್ದು, ಕದ್ದು ಮುಚ್ಚಿ ಮಾಡುವಂತದ್ದಲ್ಲ. ನೋಡಿ, ಈಗ ನೋಡಿ ನಿಮ್ಗೆ ಗೊತ್ತಿದೆ ಗ್ಲೋಬಲ್ ವಾರ್ಮಿಂಗ್ ಪದೇ ಏನು ವಾಯುಭಾರ ಕುಸಿತ ಇಂಥದ್ದೆಲ್ಲ ಆಗ್ತಾ ಇದೆ. ಕಾರ್ಬನ್ ಎಮಿಷನ್, ಇದು ನೀವು ಪೆಟ್ರೋಲಿಯಂ ಏನು ಪ್ರಾಡಕ್ಟ್ಗಳಿಂದ ಏನೆಲ್ಲ ಇವತ್ತು ಈ ಪ್ರಪಂಚಕ್ಕೆ ಎಷ್ಟು ಇದಿದೆ, ಪರಿಸರಕ್ಕೆ ಎಷ್ಟು ಹಾನಿ ಆಗ್ತಾ ಇದೆ, ಮಾರಕ ಆಗ್ತಾ ಇದೆ. ಅದಕ್ಕೋಸ್ಕರ ಈ ಕಾಯ್ದೆಗಳಲ್ಲಿ ನೋಡಿ ಕಾರ್ಪೊರೇಟ್ ಕೃಷಿ ಅಂದ್ರೆ ನನ್ನ ಲೆಕ್ಕದಲ್ಲಿ ಕಾರ್ಪೊರೇಟ್ ಕೃಷಿ ಮಾಡಿದ್ರೆ ಖಂಡಿತವಾಗಿ ಅವ್ರು 1,000-2,000 ಎಕರೆ ಇಟ್ಕೊಂಡು ಮಾಡುವಂತದ್ದು. ಒಂದೇ ಒಂದು ಭತ್ತ ಕಾಳು ಆಗಿರ್ಬೋದು, ಬೇರೆ ಬೇರೆ ಕಾಳುಗಳು ಯಾವುದೇ ಪ್ರಾಣಿ ಪಕ್ಷಿಗಳಿಗೂ ಸಹ ತಿನ್ಲಿಕ್ಕೆ ಅವರು ಬಿಡ್ಲಿಕ್ಕಿಲ್ಲ ನನ್ನ ಲೆಕ್ಕದಲ್ಲಿ. ಫಾರಂ ಅಂದ್ರೆ ಆ ತರ ಇರ್ತದೆ, ಅಷ್ಟು ಬಂದೋಬಸ್ತ್ ಇರ್ತದೆ. ಹೊಲ ಗದ್ದೆಗಳಿಗೆ ಪಕ್ಷಿಗಳು ಕೂಡ ಇಳಿಯೋದಾಗೆ ಸಾಧ್ಯ ಇಲ್ಲ. 100% ಅವರು ಏನು ಕ್ರಾಪ್ ಬೆಳೀತಾರೆ ಅದನ್ನ 100% ತೆಗಿಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಇವತ್ತು ರೈತ ಬೆಳೆದ್ರೆ ಹಾಗೆ ಅಲ್ಲ. ರೈತ ಬೆಳೆದ್ರೆ ನೋಡಿ, ಇವತ್ತು ರೈತನಿಗೆ ಈ ಪ್ರಪಂಚದಲ್ಲಿರೋ 82 ಲಕ್ಷ ಜೀವರಾಶಿಗಳ ಜೊತೆ ಕೂಡ ಇದಿದೆ, ಸಂಪರ್ಕ ಇದೆ, ಬಂಧ ಇದೆ. ಅವರು ಕೂಡ ನಮ್ಮ ಹಳ್ಳಿಯವರು ಹೇಳೋ ಮಾತೇ ಇದೆ ಅಲ್ವಾ? ಹೌದು, ಒಂದಷ್ಟು ಏನೀಗ ನೀವು ಭತ್ತ ಬೆಳೆದ್ರೆ ಅದ್ರಲ್ಲಿ ಒಂದಷ್ಟು ಪಕ್ಷಿಗಳಿಗೆ ಎಲ್ರು ಊಟ ಮಾಡ್ತಾವೆ, ಬರೀ ಮನುಷ್ಯ ಊಟ ಮಾಡ್ತಾ ಇಲ್ಲ ಎಲ್ಲ. ನಾವು ಒಂದು ಸಣ್ಣ ಬ್ರೇಕ್ ತಗೊಳ್ಳೋ, ಬ್ರೇಕ್ ನಂತರ ನಾವು ಈ ವಿಷಯದ ಬಗ್ಗೆ ಮತ್ತಷ್ಟು ಏನು ಮಾತುಕತೆಯನ್ನು ಮುಂದುವರಿಸುವ. ಇದೊಂದು ಸಣ್ಣ ಬ್ರೇಕ್. ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ರೋಹನ್ ಕಾರ್ಪೊರೇಷನ್, ಸಹ ಪ್ರಾಯೋಜಕರು ಫಾದರ್ ಮುಲ್ಲರ್ಸ್ ಚಾರಿಟೇಬಲ್ ಟ್ರಸ್ಟ್, SDM ಕಾಲೇಜು ಉಜಿರೆ, VK ಫರ್ನಿಚರ್ ಅಂಡ್ ಎಲೆಕ್ಟ್ರಾನಿಕ್ಸ್. ಎಸ್, ಏನಿದು ಟೂಲ್ ಕಿಟ್ ಮತ್ತು ದಿಶಾ ರವಿ ಬಂಧನ ಯಾಕೆ, ಈ ವಿಚಾರವಾಗಿ ನಾವು ಮಾತಾಡ್ತಾ ಇದ್ದೇವೆ. ರೈತ ಚಳವಳಿಗೆ ಬೆಂಬಲ ವ್ಯಕ್ತಪಡಿಸಿ ದಿಶಾ ರವಿ ಅವರು ಸಾಮಾಜಿಕ ಜಾಲತಾಣದಲ್ಲಿ ಒಟ್ಟು ಈ ಒಂದು ಚಳವಳಿಗೆ ಯಾವ್ಯಾವ ರೀತಿಯಲ್ಲಿ ಬೆಂಬಲಗಳು ವ್ಯಕ್ತವಾಗಬೇಕು ಮತ್ತು ಯಾರೆಲ್ಲ ಇದರಲ್ಲಿ ತಮ್ಮ ಏನು ಹ್ಯಾಶ್ಟ್ಯಾಗ್ಗಳಲ್ಲಿ ಅಥವಾ ಇನ್ಸ್ಟಾಗ್ರಾಮ್ಗಳಲ್ಲಿ ಯಾವ್ಯಾವ ವಿಚಾರಗಳನ್ನು ಹಂಚಿಕೊಳ್ಬೇಕು ಅನ್ನೋ ಬಗ್ಗೆ ಆಕೆ ಒಂದು ಫಾರ್ವರ್ಡ್ ಮಾಡಿದಂಥ ಒಂದು ವಿಚಾರವನ್ನೇ ಇಟ್ಕೊಂಡು ಇವತ್ತು ಆಕೆಯನ್ನು ಅರೆಸ್ಟ್ ಮಾಡಲಾಗಿದೆ. ಸೊ ಈ ವಿಚಾರವಾಗಿ ಅಂದರೆ ಒಟ್ಟು ಆ ಒಂದು ಅರೆಸ್ಟ್ ಪ್ರಕ್ರಿಯೆ ಅದು ನ್ಯಾಯಸಮ್ಮತವಾಗಿತ್ತೆ ಒಂದು, ಮತ್ತು ಏನು ಈ ಒಂದು ದಿಶಾ ರವಿ ಅವರ ಏನು ಆಕೆಯ ಹೋರಾಟಗಳು, ಆಕೆಯ ಹಿನ್ನೆಲೆಗಳು, ಈ ಎಲ್ಲ ಬಗ್ಗೆ ನಾವು ಮಾತಾಡ್ತಾ ಇದ್ದೇವೆ. ಸೊ ಈ ಸಂದರ್ಭದಲ್ಲಿ ನಿಮ್ಮ ಜೊತೆಗೆ ರೈತ ಸಂಘದ ಮುಖಂಡರಾಗಿರುವಂಥ ಓಜ್ವಾಲ್ ಪ್ರಕಾಶ್ ಫರ್ನಾಂಡಿಸ್ ಅವರು ಮತ್ತು ಪ್ರೇಮನಾಥ್ ಶೆಟ್ಟಿ ಬಾಳ್ತಿಲ್ ಅವರು ನಮ್ಮ ಜೊತೆಗಿದ್ದಾರೆ. ಈ ನಡುವೆ ನಮ್ಮ ಜೊತೆಗೆ ಸಾಮಾಜಿಕ ಕಾರ್ಯಕರ್ತೆ ಭವ್ಯ ನರಸಿಂಹಮೂರ್ತಿ ಅವರು ಕೂಡ ನಮಗೆ ಏನು ದೂರವಾಣಿ ಮೂಲಕ ಮಾತನಾಡಿದ್ದಾರೆ. ನಾವು ಅದೇ ಅಂದರೆ ಇಲ್ಲಿ ಸರ್ಕಾರವನ್ನು ದೂರುವುದೋ ಅಥವಾ ಏನು ಪ್ರಧಾನಿಗಳನ್ನು ದೂರುವುದೋ ಅದ್ಯಾವುದು ಇಲ್ಲಿ ವಿಚಾರ ಅಲ್ಲ. ಒಂದು ಚಳವಳಿ, ಈಗ ಏನು ರೈತ ಚಳವಳಿ ನಡೀತಾ ಇರುವಂಥದ್ದು ಅದೀಗ ಜಗತ್ತಿಗೆ ಗೊತ್ತಿರುವಂಥ ವಿಚಾರ. ಖಂಡಿತ. ಸೊ ಎಸ್, ಈ ನಡುವೆ ನಮಗೆ ದೂರವಾಣಿ ಸಂಪರ್ಕ ಚಂದ್ರ ಪೂಜಾರಿ. ಹಲೋ ಸರ್, ನಮಸ್ಕಾರ. ನಮಸ್ಕಾರ. ಎಸ್, ಈಗ ಚಂದ್ರ ಪೂಜಾರಿ ಅವರೇ, ನಮ್ಮ ಮಾತುಕತೆಯ ಸಮಯ ಕೂಡ ಮುಗಿತಾ ಬಂತು.
ಎಸ್ ಈಗ ಒಂದು ಸಂಕ್ಷಿಪ್ತವಾಗಿ ನಿಮ್ಮ ಹತ್ರ ನಾನು ಕೇಳಲಿಕ್ಕೆ ಬಯಸುವಂಥದ್ದು, ಈಗ ದಿಶಾ ರವಿ ಅವರನ್ನು ಅರೆಸ್ಟ್ ಮಾಡಿದಂಥ ಒಂದು ಪ್ರೊಸೀಜರ್ ಅನ್ನು ನೀವು ಏನು ಹೇಳ್ತೀರಿ? ಅದು ಎಷ್ಟರ ಮಟ್ಟಿಗೆ ಅದು ಕಾನೂನಿನ ಸಮ್ಮತ ಅಥವಾ ಒಂದು ಕಾನೂನಿನ ಸಮ್ಮತಿ ಕಾನೂನಿನ ವ್ಯಾಪ್ತಿಯಲ್ಲೇ ಆ ಒಂದು ಅರೆಸ್ಟ್ ನಡೆದಿದೆಯಾ ಅಂತ ನಿಮ್ಗೆ ಅನಿಸುತ್ತದಾ? ಅದೀಗ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ ಅಲ್ವಾ. ಇದು ಸಿಂಪಲ್, ಅದು ಕಾಮನ್ ಸೆನ್ಸ್. ಅದಕ್ಕೊಂದು ದೊಡ್ಡ ಕಾನೂನು ಗೊತ್ತಿರುವ ಅಗತ್ಯನೇ ಇಲ್ಲ. ಬೇರೆ ರಾಜ್ಯದ ಪೊಲೀಸ್ ಬಂದು ನಮ್ಮ ರಾಜ್ಯದಲ್ಲಿ ಯಾರನ್ನೇ ಅರೆಸ್ಟ್ ಮಾಡ್ತಿದ್ರು ಫಸ್ಟಿಗೆ ಲೋಕಲ್ ಪೊಲೀಸಿನ ಗಮನಕ್ಕೆ ತರಬೇಕು. ಅರೆಸ್ಟ್ ಮಾಡಿದ ನಂತರ ಲೋಕಲ್ ಮ್ಯಾಜಿಸ್ಟ್ರೇಟ್ ಎದುರು ಮುಂದೆ ಹಾಜರುಪಡಿಸಬೇಕು. ಸೊ ಇಟ್ ಇಸ್ ಎ ಪ್ರೊಸೀಜರ್, ಅದು ಎಲ್ರಿಗೂ ಗೊತ್ತಿರೋದು. ಬಟ್ ಅದಕ್ಕಿಂತ ಹೆಚ್ಚು ಕೇವಲ ಒಂದು ರೈತರ ಸ್ಟ್ರೈಕ್ ಅನ್ನು ಮುರಿಬೇಕು. ಸ್ವಲ್ಪ ಧ್ವನಿ ಸ್ವಲ್ಪ ಗಟ್ಟಿಯಾಗಿರ್ಲಿ ಸರ್. ಅದೇ ಕೇಳಿಸ್ತಾ ಇದೆಯಾ? ಏನೋ ಮೊಬೈಲ್ ಪ್ರಾಬ್ಲಮ್ ಇರ್ಬೇಕು ಕಾಣ್ತದೆ. ಮುರಿಬೇಕು ಅಂತೇಳೋ ಒಂದೇ ಉದ್ದೇಶದಿಂದ ಸರ್ಕಾರ ತುಂಬಾ ಅಡ್ಡದಾರಿ ತುಳಿತಾ ಇದೆ. ಹಲೋ, ಕೇಳಿಸ್ತಾ ಉಂಟು ಸರ್, ಹೇಳಿ, ಮುಂದುವರಿಸಿ. ಯಾಕೆ ಇದನ್ನು ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ಈಗ ಆಲೋಚನೆ ಮಾಡಿ, ಈಗ ಇವತ್ತು ಬಂದವರು ಪೊಲೀಸೇ, ನಾಳೆ ಅವರ ಸೆಕ್ಸ್ ರಾಕೆಟ್ನವರು ನಾವು UP ಪೊಲೀಸು, ಡೆಲ್ಲಿ ಪೊಲೀಸ್ ಅಂತ ಪೊಲೀಸರ ಇನ್ಫಾರ್ಮೇಶನ್ ಅಲ್ಲಿ ಬಂದು ಹೆಣ್ಮಕ್ಳನ್ನು ಕಿಡ್ನಾಪ್ ಮಾಡಿದರೆ ಹೇಗೆ? ಇದೆಲ್ಲ ನಾವು ಕೇವಲ ದಿಶಾ ರವಿಯ ಪ್ರಶ್ನೆ ಅಲ್ಲ, ಆಸ್ ಎ ಈ ದೇಶದ ಪ್ರಜೆಗಳಾಗಿ ಗಂಭೀರವಾಗಿ ಆಲೋಚನೆ ಮಾಡಬೇಕಾದ್ದು. ಎಂಥ ಸರ್ಕಾರಗಳನ್ನು ನಾವು ಆಯ್ಕೆ ಮಾಡ್ತಾ ಇದ್ದೇವೆ ಅಂತ ಹೇಳಿ. ಇದು ಪ್ರೊಸೀಜರ್ ಬಗ್ಗೆ ನಾನು ಹೇಳ್ಬೇಕಾದ್ದು. ಮತ್ತೊಂದು ಇದರ ಜೊತೆಗೆ ಯಾಕೆ ಅರೆಸ್ಟ್ ಮಾಡಿದ್ದಾರೆ ಅಂತ ಹೇಳೋದ್ರ ಬಗ್ಗೆ ಲೋಕಲ್ ಪೊಲೀಸರಿಗೆ ತಿಳಿಸಬೇಕು. ಜೊತೆಗೆ ಏನು ಆ ಪ್ರದೇಶದ ಏನು ಮ್ಯಾಜಿಸ್ಟ್ರೇಟ್ ಮುಂದೆ ಹಾಜರುಪಡಿಸಿ ಆಮೇಲೆ ಕೊಂಡೋಗ್ಬೇಕಲ್ವಾ? ಹೌದೌದು, ಇದೇ ಹೆಣ್ಮಗಳು ಇವಳೇ ನಮ್ಗೆ ಬೇಕಾಗಿದ್ದವಳು ಅಂತ ಕನಿಷ್ಠ ತೋರಿಸ್ಬೇಕಲ್ವಾ? ಹೌದು. ಏನು ಆರೋಪ ಅಂತೇಳಿ ಲೋಕಲ್ ಮ್ಯಾಜಿಸ್ಟ್ರೇಟ್ ಎದುರು ಹೇಳಿ ಅವರು ಒಪ್ಪಿಗೆ ಪಡೆದು ಅವರು ಕಸ್ಟಡಿ ಕೊಟ್ರೆ ಕರ್ಕೊಂಡು ಹೋಗ್ಬೇಕಾಗ್ತದೆ. ಅದು ಯಾವುದು. ಬಟ್ ಅದಕ್ಕಿಂತ ಮುಖ್ಯ ಯಾಕೆ ಅರೆಸ್ಟ್ ಅಂತ ಹೇಳೋದಕ್ಕೆ ಮೇಲ್ನೋಟಕ್ಕೆ ಕಾಣುವ ಕಾರಣ ಇದೆ ಅಲ್ವಾ? ಅದು ತುಂಬಾ ಸರಳ ಅನಿಸ್ತದೆ ನನಗೆ. ಯಾಕೆ ಅಂತ ಹೇಳಿದ್ರೆ, ಏನಪ್ಪ ಟೂಲ್ ಕಿಟ್ ಬಗ್ಗೆ ನೀವೆಲ್ಲ ಮಾತಾಡ್ತಾ ಇದ್ರು, ನಾನು ಕೇಳ್ತಾ ಇದ್ದೆ. ಇಟ್ ಇಸ್ ನಥಿಂಗ್ ಬಟ್ ಒಂದು ಪ್ರೊಸೀಜರ್. ಒಂದು ಸರ್ಕಾರದ ವಿರುದ್ಧ ಹೋರಾಟ ಮಾಡ್ತಿದ್ರೆ ಅಟ್ಲೀಸ್ಟ್ ಈ ಆನ್ಲೈನ್ ಸಂದರ್ಭದಲ್ಲಿ ಆನ್ಲೈನ್ ಅನ್ನು ಹೇಗೆ ಬಳಸಿಕೊಳ್ಬೇಕು ಅಂತ ಹೇಳಿದ್ರೆ ಒಂದು ವಿಧಾನವನ್ನು ಹೇಳುದು ಟೂಲ್ ಕಿಟ್. ಅದು ಓಕೆ. ಅದರಲ್ಲಿ ಅವರು ಸರ್ಕಾರದ ವಿರುದ್ಧ ಹೋರಾಟಕ್ಕೆ ಬೆಂಬಲ ನೀಡಿದ್ದಾರೆ, ಮತ್ತೆ ಅಂತಾರಾಷ್ಟ್ರೀಯ ಬೆಂಬಲವನ್ನು ಪಡ್ಕೊಳ್ಳಿಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಅಂತ ಹೇಳಿ ಅರೆಸ್ಟ್ ಮಾಡಿದ್ದಾರೆ. ಓಕೆ, ಇದೆಲ್ಲ ಮೇಲ್ನೋಟಕ್ಕೆ ಕಾಣುವ ಅಂಶಗಳು. ಬಟ್ ಆಳದಲ್ಲಿ ಕಾಣದಿರುವ ಅಂಶಗಳೇನು ಅಂತ ಹೇಳಿದ್ರೆ, ಈ ಸರ್ಕಾರ ಏನ್ ಮಾಡ್ತಾ ಇದೆ ಅಂತ ಹೇಳಿದ್ರೆ, ಅಂತಾರಾಷ್ಟ್ರೀಯ ಇಲ್ಲಿ ಮನೆಯಲ್ಲಿ ಮಾನವ ಹಕ್ಕುಗಳನ್ನು ಹರಾಜು ಮಾಡ್ತಾ ಇದೆ. ಪವರ್ಟಿ ಇಷ್ಟು ಕೆಟ್ಟದಾಗಿದೆ, ಇನ್ಈಕ್ವಾಲಿಟಿ ಅಂತೂ ಹೇಳುವುದೇ ಬೇಡ. ಇಷ್ಟೆಲ್ಲ ಇದ್ರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಏನ್ ಇವರೊಂದು ಇಮೇಜ್ ಬಿಲ್ಡಪ್ ಗೆ ಟ್ರೈ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ನಮ್ದು ಪ್ರಪಂಚದಲ್ಲಿ ಅತಿ ದೊಡ್ಡ ಡೆಮೋಕ್ರಸಿ, ನಮ್ಮ ಲೀಡರ್ಸ್ ಎಲ್ಲ ಈ ಶಾರ್ಟ್ ಎಲೆಕ್ಷನ್ಗೋಸ್ಕರ ಹೋರಾಡುವವರೆಲ್ಲ ದೊಡ್ಡ ಸ್ಟೇಟ್ಸ್ಮೆನ್ಗಳು, ಹಾಗಾಗಿ ನಮ್ಮಲ್ಲಿ ಡೆಮೋಕ್ರಸಿ ಬಾರಿ ಸಕ್ರಿಯವಾಗಿದೆ ಅಂತ ಒಂದು ಚಿತ್ರನ ಕೊಡ್ತಾ ಇದ್ದಾರೆ ಹೊರಗೆ. ಬಟ್ ಇದೇನಾಗ್ತಾ ಇದೆ, ಈ ರೈತ ಹೋರಾಟಗಳು, ಅದಕ್ಕೆ ಅಂತಾರಾಷ್ಟ್ರೀಯ ಸೆಲೆಬ್ರಿಟಿಗಳು ಕೊಟ್ಟ ಸಪೋರ್ಟು, ಅದರ ಭಾಗವಾಗಿ ಇದೊಂದು ಬೆಳವಣಿಗೆ, ಇದೆಲ್ಲ ಇವರ ಈ ಕಟ್ಟಿಕೊಂಡ ಇಮೇಜ್ ಇದೆಲ್ಲ ಅದನ್ನೆಲ್ಲ ಹೊಡಿತಾ ಇದೆ ಹೊರಗೆ. ಅಂದ್ರೆ ನಿಜವಾಗಿ ಇಲ್ಲಿ ಏನ್ ನಡೀತಾ ಇದೆ ಅಂತ ಹೇಳಿ ಒಂದು ಚಿತ್ರಣ ಅವರಿಗೆ ಸಿಗ್ತಾ ಇದೆ. ಅದು ಇವರಿಗೆ ಭಾರಿ ದೊಡ್ಡ ನೋವು ಕೊಡ್ತಾ ಇದೆ. ಇದು ಒಂದು. ಎರಡನೇದೇನು ಅಂತ ಹೇಳಿದ್ರೆ, ಈಗ ಎಲ್ಲ ಈ ಮೆಜಾರಿಟಿ ಸರ್ಕಾರಗಳು ಇಲ್ಲಿಂತಲ್ಲ, ತುಂಬಾ ಹೇಳಿಕೊಳ್ಳಿಕ್ಕೆ ಪ್ರಜಾಪ್ರಭುತ್ವ, ಅಟೋಕ್ರಸಿಗೂ ಪ್ರಜಾಪ್ರಭುತ್ವಕ್ಕೂ ಏನೇ ವ್ಯತ್ಯಾಸ ಇಲ್ಲದಾಗೆ ನಡ್ಕೊಳ್ತಾ ಇದ್ದಾರೆ. ನಮ್ಮಲ್ಲಂತೂ ಏನಾಗಿದೆ ಅಂತ ಹೇಳಿದ್ರೆ, ಸರ್ಕಾರ ಅಂದ್ರೆ ದೇಶ, ದೇಶ ಅಂದ್ರೆ ಸರ್ಕಾರ ಅಂತ ಹೇಳೋ ಒಂದು ಈಕ್ವೇಶನ್ ಅಲ್ಲಿ ಇವರೆಲ್ಲ ವ್ಯವಹಾರ ಮಾಡ್ತಾ ಇದ್ದಾರೆ. ಮತ್ತೆ ತುಂಬಾ ಜನ ಕೂಡ ಅದೇ ರೀತಿ ನಂಬ್ತಾ ಇದ್ದಾರೆ. ಹಾಗಾಗಿ ಸರ್ಕಾರದ ಪಾಲಿಸಿಗಳನ್ನು ಟೀಕೆ ಮಾಡೋದು ಅಂತ ಹೇಳಿದ್ರೆ ದೇಶದ್ರೋಹದ ಕಾರ್ಯಕ್ರಮ ಅಂತ ಅನಿಸ್ತಾ ಇದೆ. ಒಂದು ಪಕ್ಷವನ್ನು ಟೀಕೆ ಮಾಡಿದ್ರು ಕೂಡ ಒಂದು ಪಕ್ಷವನ್ನು ಟೀಕೆ ಮಾಡಿದ್ರು ಕೂಡ ಒಂದು ಪಕ್ಷವನ್ನು ಟೀಕೆ ಮಾಡೋದು, ಸರ್ಕಾರವನ್ನು ಟೀಕೆ ಮಾಡೋದನ್ನು ದೇಶದ್ರೋಹ ಅಂತ ಹೇಳೋದು ಹೇಗೆ? ದೇಶ ಅಂತ ಹೇಳೋದು ಜನರು. ಪ್ರಾಕ್ಟಿಕಲಿ ನಮ್ಮ ಪ್ರಿಯಾಂಬಲ್ ಅಲ್ಲಿ ಅಷ್ಟು ಕ್ಲಿಯರ್ ಆಗಿ ಹೇಳಿದೆ, ವಿ ದ ಪೀಪಲ್ ಆಫ್ ಇಂಡಿಯಾ. ನಾವು ಸೊಲೊಮನ್ಲಿ ರಿಸಾಲ್ವ್ಡ್, ನಾವು ನಿರ್ಧಾರ ಮಾಡಿದ್ದು. ಏನ್ ನಿರ್ಧಾರ ಮಾಡಿದ್ದು ಅಂತ ಹೇಳಿದ್ರೆ, ನಾವೊಂದು ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನು ಕಟ್ಟುವ, ಸೋಷಲಿಸ್ಟಿಕ್ ಡೆಮೊಕ್ರೆಟಿಕ್ ಗಣರಾಜ್ಯವನ್ನು ಕಟ್ಟುವ ಒಂದು
ಉದ್ದೇಶವನ್ನು ಹೊಂದಿದ್ದೇವೆ ಅಂತ ಹೇಳುದು ವಿ ಹ್ಯಾವ್ ಡಿಸೈಡೆಡ್, ನಾಟ್ ದಿಸ್ ಆರ್ ದ್ಯಾಟ್ ಪಾರ್ಟಿ. ಎಲ್ಲಾ ಪಕ್ಷಗಳಿಗೆ ಏನಿದೆ ಅಂತ ಹೇಳಿದ್ರೆ ಅವ್ರೇನು ಅಧಿಕಾರಕ್ಕೆ ಬಂದ್ರೆ ಪರ್ಮನೆಂಟ್ ಅಂತ ಇದೆ. ಹಿಂದೆ ಒಂದು ಕಾಲದಲ್ಲಿ ಇಂಡಿಯಾ ಅಂದ್ರೆ ಇಂದಿರಾ, ಇಂದಿರಾ ಅಂದ್ರೆ ಇಂಡಿಯಾ ಅಂತ ಇತ್ತು. ಅಂತದ್ದೇ ಮೆಜಾರಿಟಿ ಅಮಲು ತಲೆಗೇರಿದ್ರೆ ಈ ರೀತಿ ಎಲ್ಲ ಆಗ್ತದೆ. ಫಸ್ಟ್ ಆಫ್ ಆಲ್ ಎಲ್ಲ ಪಕ್ಷಗಳು ಆಲೋಚನೆ ಮಾಡಬೇಕು, ಅಧಿಕಾರ ಶಾಶ್ವತ ಅಲ್ಲ ಡೆಮೋಕ್ರಸಿಯಲ್ಲಿ. ಇವತ್ತು ಭಯಂಕರ ನಾವೇಂತ ಹೇಳೋರು ನಾಳೆ ಏನಾಗ್ತಾರೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಸೊ ಇದು ಎರಡನೇ ಕಾರಣ. ಕೊನೆಯದಾಗಿ ನಾವು ಆಲೋಚನೆ ಮಾಡ್ಬೇಕಾದ್ದೇನು ಅಂತ ಹೇಳಿದ್ರೆ ಇದರ ಪರಿಣಾಮ ಏನು ಅಂತೇಳಿ, ವೆರಿ ಇಂಪಾರ್ಟೆಂಟ್. ನನ್ನ ಪ್ರಕಾರ ಇದರ ಪರಿಣಾಮ ಏನು ಅಂತ ಹೇಳಿದ್ರೆ, ಇದು ನೋಡಿ ಇವರಿಗೆಲ್ಲ ಸರ್ಕಾರಕ್ಕೆ ನಾವು ಗೆದ್ದಿದೆ ಅಂತ ಅನಿಸ್ಬಹುದು, ಬಟ್ ದೂರದೃಷ್ಟಿಯಿಂದ ನೋಡಿದ್ರೆ ಇಡೀ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸರ್ಕಾರದ ಇಮೇಜು ಹರಾಜಿಗಿಡಲ್ಪಟ್ಟಿದೆ. ಇಟ್ಸ್ ಆಲ್ಮೋಸ್ಟ್ ಇಂಡಿಯಾ ಲಾಸ್ಟ್ ಮಿಸರೇಬಲ್ ಇನ್ ಇಂಟರ್ನ್ಯಾಷನಲ್ ಅರೇನಾ ಸೊ ಫಾರ್ ಆಸ್ ಮ್ಯಾನೇಜಿಂಗ್ ದ ಇಮೇಜ್. ಎರಡನೇದು ಬಾರಿ ಮುಖ್ಯ ನಾವು ಗಮನಿಸಬೇಕಿದ್ದೇನು ಅಂತ ಹೇಳಿದ್ರೆ, ನಮ್ಮಲ್ಲಿ ಕಾಲೇಜು ಹೋಗೋ ಹುಡುಗರು ಮತ್ತೆ ತುಂಬಾ ಒಂದು 20-25 ವಯಸ್ಸಿನ ಹುಡುಗರು, ಒಂದು 18-25 ವಯಸ್ಸಿನ ಹುಡುಗರು, ಇವರು ಯಾರು ಕೂಡ ಈ ಸ್ವಾತಂತ್ರ್ಯ, ಸಮಾನತೆ, ಭಾತೃತ್ವದ ಬಗ್ಗೆ ತಲೆಬಿಸಿ ಮಾಡ್ಕೊಂಡವರಲ್ಲ. ಇವರಿಗೆ ನಮಗೆ ಸ್ವಾತಂತ್ರ್ಯ ಹೇಗೆ ಬಂತು, ಅದರ ಹಿಂದೆ ನಮ್ಮ ಹಿರಿಯರು ಎಷ್ಟು ಹೋರಾಟ ಮಾಡಿದ್ರು, ಇದ್ರ ಬಗ್ಗೆ ತಲೆಬಿಸಿ ಮಾಡಿದವರಲ್ಲ. ಬಟ್ ಈಗ ಇದೆ ಅಲ್ವಾ, ಇವರದೇ ವಯಸ್ಸಿನ ಹೆಣ್ಣು ಮಕ್ಕಳನ್ನು ಒಂದು ಒಳ್ಳೆ ಕೆಲಸ ಮಾಡಿದ್ದಕ್ಕೂ ಬಂಧಿಸಿ ಜೈಲಲ್ಲಿ ಹಾಕ್ತಾರಂತ ಹೇಳೋ ಹೊತ್ತಿಗೆ ಇವರಲ್ಲಿ ಖಂಡಿತವಾಗಿ ಒಂದು ಸಂಚಲನವನ್ನು ಮೂಡಿಸ್ತದೆ ಇದು. ಆ ವಯಸ್ಸಿನವರಲ್ಲಿ, ಕಾಲೇಜು ಹೋಗುವವರಲ್ಲಿ, ಯುವಕರಲ್ಲಿ ಇದೊಂದು ಸಂಚಲನವನ್ನು ಖಂಡಿತ ಮೂಡಿಸ್ತದೆ ಅಂತ ನನಗೆ ಅನಿಸುತ್ತದೆ. ತಾತ್ಕಾಲಿಕವಾಗಿ ಇದೊಂದು ಹಿನ್ನಡೆ ಅನ್ನಿಸಿದ್ರು, ಲಾಂಗ್ ಟರ್ಮ್ ಅಲ್ಲಿ ಇವರು ಮಾಡುವ ಎಲ್ಲ ಈ ಶಾರ್ಟ್ ಟರ್ಮ್ ಮೆಥಡ್ ಇದೆಲ್ಲ ಅದು ಖಂಡಿತವಾಗಿ ಹೋರಾಟಕ್ಕೆ ದೊಡ್ಡ ಮಟ್ಟಿನ ಸಹಕಾರಿಯಾಗಿ ಕೆಲಸ ಮಾಡ್ತದೆ ಅಂತ ನನಗೆ ಅನಿಸುತ್ತೆ. ಥ್ಯಾಂಕ್ ಯು. ಡಾಕ್ಟರ್ ಚಂದ್ರ ಪೂಜಾರಿ ಅವರ ಅಭಿಪ್ರಾಯಗಳು, ಹಂಪಿ ಕನ್ನಡ ವಿಶ್ವವಿದ್ಯಾನಿಲಯದ ನಿವೃತ್ತ ಪ್ರಾಧ್ಯಾಪಕರು. ಇದು ಪ್ರೇಮನಾಥ್ ಶೆಟ್ಟಿ ಅವರೇ ಮತ್ತು ಓಝಾಲ್ಡ್ ಅವರೇ. ಈಗ ಇಲ್ಲಿ ನಾವು ಗಮನಿಸಿದಾಗೆ ಕೂಡ ಚಂದ್ರ ಪೂಜಾರಿ ಅವರ ಅಭಿಪ್ರಾಯದಾಗೆ ಕೂಡ ಈಗ ಒಂದು ಮಟ್ಟದಲ್ಲಿ ನೀವು ಹೋರಾಟಗಾರರನ್ನು ಹತ್ತಿಕ್ಕಬಹುದು, ಆದರೆ ಲಾಂಗ್ ರನ್ ಅಲ್ಲಿ ದೃಷ್ಟಿಯಲ್ಲಿ ಇದರ ಪರಿಣಾಮಗಳು ಜನಗೆ ಯುವಕರಿಗೆ ಅರ್ಥ ಆಗ್ತದೆ ಅಂತ ಹೇಳಿದ್ರು. ಇನ್ನೊಂದು ಅವರು ಸ್ಪಷ್ಟವಾಗಿ ಹೇಳಿದ್ರು, ಇದು ದಿಶಾ ಒಬ್ಬಳ ಪ್ರಶ್ನೆ ಅಲ್ಲ, ನಾಳೆ ಮಾರು ವೇಷ ಹಾಕೊಂಡು ಪೊಲೀಸ್ ವೇಷ ಹಾಕೊಂಡು ಒಂದು ನಮ್ಮ ಕನ್ನಡದ ಹೆಣ್ಣು ಮಗಳನ್ನು ತಗೊಂಡು ಹೋಗ್ಬೋದು. ಯಾಕೆಂದ್ರೆ ಯಾವುದೇ ಮಾಹಿತಿ ಕೊಟ್ಟಿಲ್ಲ ಕನ್ನಡದ ಪೊಲೀಸರಿಗೆ, ಅಂದ್ರೆ ಮಾರು ವೇಷದಲ್ಲಿ ಬಂದು ತಗೊಂಡೋದ್ರು ಗೊತ್ತಾಗ್ಲಿಕ್ಕಿಲ್ಲ. ಕರ್ನಾಟಕದಿಂದ ತುಂಬಾ ಅಪಾಯದ ಸ್ಥಿತಿಯಲ್ಲಿದೆ ಇವತ್ತು. ಪ್ರಧಾನಿ ಮೋದಿ ಹೇಳ್ತಾರೆ ಬೇಟಿ ಬಚಾವೋ ಬೇಟಿ ಪಡಾವೋ, ನಾನು ಸ್ತ್ರೀಯರಿಗೆ ಸಂಪೂರ್ಣ ಸ್ವಾತಂತ್ರ್ಯ ಕೊಡ್ತಾರೆ. ಇದೇನ ಸ್ವಾತಂತ್ರ್ಯ ಅವ್ರು ಕೊಡುವುದು? ಒಬ್ಬ ಜನಪ್ರತಿನಿಧಿಯಾಗಿ, ಒಬ್ಬ ದೇಶದ ನಮ್ಮ ಮುಖ್ಯಸ್ಥನಾಗಿ ಅವರು ಇದು ಮಾಡೋ ಕೆಲಸನ ಇದು ಅವರಿಗೆ ಗೊತ್ತಾಗೋದಿಲ್ವಾ? ಈಗ ಅಂದ್ರೆ ಒಟ್ಟು ಒಂದು ಈ ಒಂದು ಅರೆಸ್ಟ್ ಮಾಡಿದ ಪ್ರೊಸೀಜರ್ ಬಗ್ಗೆ ನಿಮ್ಮ ತಕರಾರುಗಳು? ಖಂಡಿತ ಇದು ನೋಡಿ ನ್ಯಾಯಸಮ್ಮತವಾಗಿ ನಡೆಯಲಿಲ್ಲ. ಯಾಕೋಸ್ಕರ ಇಷ್ಟು ಅವಸರದಲ್ಲಿ ಅವರನ್ನು ಕೊಂಡೋದ್ರು? ಇವ್ರಿಗೆ ಏನು ಗೃಹ ಸಚಿವರ ಆಗಿರ್ಬೋದು, ಇಲ್ಲಿ ಇರುವ ಮುಖ್ಯಮಂತ್ರಿಗಳು ಒಂದೇ ಒಂದು ಶಬ್ದ ಇದರ ಬಗ್ಗೆ ಅವರು ಮಾತಾಡ್ತಾ ಇದ್ರು. ಅವರು ಏನು ನಮ್ಗೆ ಏನು ನಡೆದೇ ಇಲ್ಲ ಅಂತಾರ ವರ್ತಿಸ್ತಾ ಇದ್ದಾರೆ. ಇದು ದೊಡ್ಡ ದುಸ್ಥಿತಿ ಅಂತ ನಾನು ಭಾವಿಸ್ತೇನೆ. ಈಗ ಇನ್ನೊಂದು ಕಡೆ ಈಗ ರೈತ ಚಳವಳಿಯ ಬಗ್ಗೆ ಸ್ವಲ್ಪ ಜನರ ಇದನ್ನು ಗಮನವನ್ನು ಕೂಡ ಬೇರೆ ಕಡೆಗೆ ವಿಚಾರ. ದೇಶದ ಇಡೀ ವಿಶ್ವದ ವಿದ್ಯಾವಂತ ಪ್ರಜ್ಞಾವಂತರು ಇವತ್ತು ರೈತ ಈ ಚಳವಳಿಗೆ ಬೆಂಬಲವಾಗಿ ನಿಂತಿದ್ದಾರೆ. ಇದನ್ನು ಸಹಿಸಕ್ಕಾಗ್ಲಿಲ್ಲ ಅವರಿಗೆ. ಮೊನ್ನೆ ಗಣರಾಜ್ಯೋತ್ಸವ ದಿವಸ ಇದನ್ನು ಮುರಿಯುವ ಕೆಲಸ ಮಾಡಿದ್ರು, ಅಲ್ಲೂ ಫೈಲರ್ ಆದ್ರು. ಇವತ್ತು ಇದನ್ನು ಮಾಡಿದ್ದಾರೆ. ಇದು ಈಗ ನಾಚಿಕೆಗೇಡಿಗೆ ಅವರು ಈ ದೇಶದ ಇವತ್ತಿನ ಈ ಬೆಳವಣಿಗೆ, ಮೊನ್ನೆ ಬೆಳವಣಿಗೆಗಳು ಈ ವಿಶ್ವಾದ್ಯಂತ ಇವರು ನಾಚಿಕೆಗೇಡಿಗೆ ಈಡಾಗ್ತಾ ಇದ್ದಾರೆ ಈ ಕೇಂದ್ರ ಸರ್ಕಾರ. ಇದನ್ನು ಅವ್ರು ಗಮನಿಸಬೇಕು. ಇನ್ನಾದರೂ ಆ ಹೆಣ್ಣು ಮಗಳನ್ನ ಯಾವುದೇ ಕಂಡೀಷನ್ ಇಲ್ಲದೆ ಅವಳಿಗೆ ಬೇಷರತ್ತಾಗಿ ಅವಳನ್ನು ಬಿಡುಗಡೆ ಮಾಡಬೇಕು. ಆಮೇಲೆ ಅವರು ಚಳವಳಿಗಾರನ್ನು ಗೌರವಿಸುವಂತ ಕೆಲಸ ಮಾಡಬೇಕು. ಚಳವಳಿಗಳು ಇವರ ದ್ವೇಷಕ್ಕಾಗಿ ಮಾಡ್ತಾ ಇಲ್ಲ, ಇವರ ವಿರೋಧ ನೀತಿಗಳಿಂದ ಮಾತ್ರ ನಾವು ಚಳವಳಿ ಇರೋದು. ನಾವೇನು ದೇಶದ್ರೋಹಿಗಳಲ್ಲ, ಇಲ್ಲ ನಾವು ದೇಶದ್ರೋಹಿಗಳಲ್ಲ, ಯಾವುದು ದ್ವೇಷ ಇಲ್ಲ ನಮ್ಗೆ. ನಮ್ಗೆ ಈ ಜನ ವಿರೋಧಿ, ರೈತ ವಿರೋಧಿ ಕಾನೂನುಗಳೇನು ತಂದಿದ್ದಾರೆ, ಇದರ ವಿರುದ್ಧ ನಮ್ದು ವಿರೋಧ ಇರೋದು. ಆಮೇಲೆ ಕೊನೆಯದಾಗಿ ನಾನು ಈ ದೇಶದ ಕೇಂದ್ರ ಆಡಳಿತ ನಡೆಸುವವರಿಗೆ ಹೇಳಲಿಕ್ಕೆ ಬಯಸ್ತೀನಿ, ನೀವು ಗುದ್ದಾಡೋದು ಇಂಥ ಈ ಅಮಾಯಕ ಹೆಣ್ಣು ಮಗಳ ಜೊತೆ ಅಲ್ಲ, ಈ ದೇಶದ ರೈತರ ಜೊತೆ ಗುದ್ದಾಡಬೇಡಿ. ನೀವು ನಿಜವಾಗಿ ನಿಮಗೆ ನೈತಿಕತೆ ಇದ್ರೆ ನೀವು ಅದಾನಿ ಅಂಬಾನಿ ಅಂತವರ ಹತ್ರ ಗುದ್ದಾಡಿ ಅವರ ಏನಿದೆ ಅವರ ಅಕ್ರಮ ಆಸ್ತಿಯನ್ನು ಈಚೆ ತಂದು ಈ ಬಡ ಬಗರಿಗೆ ಹಂಚಿ, ಅವಾಗ ನಿಮ್ಮನ್ನು ನಾವು ಅಭಿನಂದಿಸ್ತೀವಿ ಅಂತ ಹೇಳಲಿಕ್ಕೆ ಬಯಸ್ತೀವಿ. ಎಸ್ ನಾವು ಈ ಒಂದು ಸಂವಾದವನ್ನು ಮುಗಿಸ್ತಾ ಇದ್ದೇವೆ. ಸೊ ಈ ಸಂದರ್ಭದಲ್ಲಿ ಈಗ ದಿಶಾ ಅವರು ಬಗ್ಗೆ ಸರ್ಕಾರಕ್ಕೆ ಇರುವಂಥ ತಕರಾರುಗಳು ಅದು ಕಾನೂನು ಕೋರ್ಟು ಮೂಲಕ ಇತ್ಯರ್ಥ ಆಗಬಹುದು, ಆದರೆ ಒಟ್ಟು ಆಕೆಯನ್ನು ಅರೆಸ್ಟ್ ಮಾಡಿದಂಥ ಒಂದು ಪ್ರೊಸೀಜರ್ ಅದು ಸರಿಯಲ್ಲ ಅನ್ನೋ ಬಗ್ಗೆ ಇವತ್ತು ದೇಶದಾದ್ಯಂತ ಪ್ರತಿಭಟನೆಗಳು ಕೂಡ ಕೇಳಿ ಬಂದಿದೆ. ಸೊ ಈ ಒಂದು ಸಂವಾದದಲ್ಲಿ ಭಾಗವಹಿಸಿದಂಥ ನಾನು
ರೈತ ಸಂಘದ ಮುಖಂಡರಾಗಿರುವಂಥ ದಕ್ಷಿಣ ಕನ್ನಡ ಜಿಲ್ಲಾ ಘಟಕದ ಅಧ್ಯಕ್ಷರು ಕರ್ನಾಟಕ ರಾಜ್ಯ ರೈತ ಸಂಘದ ಓಜಾಳ್ ಪ್ರಕಾಶ್ ಫರ್ನಾಂಡಿಸ್ ಅವರಿಗೆ ಪ್ರೀತಿಯ ಧನ್ಯವಾದ ಸಮರ್ಪಣೆ ಮಾಡ್ತಾ ಇದ್ದೇನೆ. ಎಸ್, ಅದೇ ರೀತಿಯಾಗಿ ರೈತ ಸಂಘದ ದಕ್ಷಿಣ ಕನ್ನಡ ಜಿಲ್ಲಾ ಘಟಕದ ಪ್ರಧಾನ ಕಾರ್ಯದರ್ಶಿಗಳು ಪ್ರೇಮನಾಥ್ ಶೆಟ್ಟಿ ಬಾಳ್ತಿಲ್ ಅವರಿಗೆ ಕೂಡ ಪ್ರೀತಿಯ ಧನ್ಯವಾದಗಳು. ಪ್ರೇಮನಾಥ್ ಶೆಟ್ಟಿ ಬಾಳ್ತಿಲ್ ಅವರು ಇತ್ತೀಚೆಗೆ ಪ್ರಧಾನ ಕಾರ್ಯದರ್ಶಿಯಾಗಿ ಆಯ್ಕೆ ಆಗಿದ್ದಾರೆ. ಈ ಮೊದಲು ಬೆಳ್ತಂಗಡಿ ತಾಲೂಕು ಘಟಕದ ಅಧ್ಯಕ್ಷರಾಗಿದ್ದಾರೆ, ಬಂಟ್ವಾಳ ತಾಲೂಕು ಘಟಕದ ಅಧ್ಯಕ್ಷರಾಗಿದ್ದಾರೆ. ನಮ್ಮ ಜಿಲ್ಲಾ ಕಾರ್ಯಕಾರಿಣಿಯಲ್ಲಿ ನಮ್ಮನ್ನು ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ. ನಮ್ಮ ಸಮಿತಿ ಆಯ್ಕೆ ಮಾಡಿ, ಜಿಲ್ಲಾ ಸಮಿತಿ ಆಯ್ಕೆ ಮಾಡಿದೆ. ಎಸ್, ಹೋರಾಟ ಮುಂದುವರಿಲಿ. ಎಸ್, ಇಷ್ಟು ಹೇಳಿ ಇದು ಇವತ್ತಿನ ಈ ಒಂದು ಮಾತುಕತೆ, ಈ ಒಂದು ಸಂವಾದವನ್ನು ಇಲ್ಲಿಗೆ ಸಮಾಪನ ಮಾಡ್ತಾ ಇದ್ದೇವೆ. ನಮಸ್ಕಾರ. ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ರೋಹನ್ ಕಾರ್ಪೊರೇಷನ್, ಸಹ ಪ್ರಾಯೋಜಕರು ಫಾದರ್ ಮುಲ್ಲರ್ಸ್ ಚಾರಿಟೇಬಲ್ ಟ್ರಸ್ಟ್, SDM ಕಾಲೇಜು ಉಜಿರೆ, VK ಫರ್ನಿಚರ್ ಅಂಡ್ ಎಲೆಕ್ಟ್ರಾನಿಕ್ಸ್.